ಗಣೇಶನೇ ಎಂದಿಗೂ ನೀ ವರದ. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಮಾತ್ರ ಯೋಧರಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆಗೆ ನಮ್ಮ ಮಾತು ತಯಾರಾಗಬಂದು ಕೇಳೋದು. ಕೋಟೆಕಾರ್ ಟೌನ್ ಪಂಚಾಯತ್ನ ಕೌನ್ಸಿಲರ್ ನಮ್ಮೆಲ್ಲರ ಆದರಣೀಯ ನಾಯಕಿ ಶ್ರೀಮತಿ ಜಯಶ್ರೀ ಅವರು ಇದ್ದಾರೆ. ಅವರನ್ನ ಸ್ಮಾರ್ಟ್ ಫೌಂಡೇಶನ್, ತಿರಂಗ ಟ್ರಸ್ಟ್ ಮತ್ತು ಶ್ರೀನಿವಾಸ ಆಸ್ಪತ್ರೆ ಮುಖ್ಯ ಇವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರಾಗಿದ್ದಾರೆ ದಿಲೀಪ್ ಜಾನ್, ಹಾಗೆ ಉಪಾಧ್ಯಕ್ಷರಾಗಿದ್ದಾರೆ ಶಿವಪ್ರಸಾದ್. ಹೀಗೆ ಒಂದು ಸಣ್ಣ ತಂಡವನ್ನು ಕಟ್ಟಿಕೊಂಡು ಪ್ರತಿ ಒಂದು ವಾರ ಸೇರಿ 50 ರೂಪಾಯಿಯನ್ನ ಸಮಾಜ ಸೇವೆಗಾಗಿ ಮೀಸಲಿಟ್ಟಂತ ತಂಡ ಇವತ್ತು 5 ವರ್ಷಗಳ ರಕ್ತದಾನ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಈ ತಂಡದಲ್ಲಿ 15 ಜನ ಸದಸ್ಯರಿದ್ದು, ಹಾಗೆ ಎಡಗೈಗೆ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗದಂತ ಅನೇಕ ಸಹಾಯ ಕಾರ್ಯವನ್ನ ಈ ಒಂದು ತಂಡ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತಸ ಪಡುತ್ತಾ, ಇವತ್ತಿನ 5ನೇ ವರ್ಷದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಲಿಕ್ಕೆ ನಮ್ಮೆಲ್ಲರ ಆದರಣೀಯ ನಾಯಕರಾದಂಥ ಹಿರಿಯರಾದಂಥ ಹರಿದಾಸ್ ಇವರಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ರಕ್ತದಾನ ಎಂಬುದು ಒಂದು ಜೀವ ಉಳಿಸುವಂತಹ ಒಂದು ಮಹತ್ ಕಾರ್ಯ. ಇವತ್ತು ಪ್ರತಿಯೊಂದು ಕೆಲಸ ಆಗಬೇಕಾದ್ರೆ ಜನರು ಅದರ ಲಾಭ ಉಂಟಂತ ನೋಡ್ತಾರೆ, ನಮಗೇನಾದ್ರೆ ಲಾಭ ಸಿಗ್ತದ ಅಂತ. ಅದೇ ರೀತಿ ರಕ್ತ ಕೊಡಬೇಕಾದ್ರೆ ನಾವು ಯಾಕೆ ಕೊಡಬೇಕು, ನಮ್ಮ ಜೀವ ಏನಾದ್ರು ಅಪಾಯ ಆಗ್ತದ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ರಕ್ತದಾನದಿಂದ ಇನ್ನೊಬ್ಬರ ಜೀವ ಮಾತ್ರ ಅಲ್ಲ, ನಮ್ಮ ಜೀವ ಕೂಡ ಉಳಿತದೆ. ಹೆಚ್ಚಾದ್ರೆ ಅಮೃತ ಕೂಡ ವಿಷ ಅಂತ ಹಿರಿಯರು ಹೇಳ್ತಾರೆ. ಯಾಕೆಂದ್ರೆ ನಮ್ಮ HP ಅಂದರೆ ಒಂದು ಲಿಮಿಟೇಷನ್ ಇದೆ, 16 to 18 ಮೋಸ್ಟ್ಲಿ. ಅದಕ್ಕಿಂತ ಜಾಸ್ತಿ ಆದರೆ ನಮಗೆ ಕೂಡ ಹೃದಯಾಘಾತ ಅಥವಾ ಇನ್ನಿತರ ಯಾವುದೇ ಕಾಯಿಲೆಯಿಂದ ಅಪಾಯವು ನಮಗೆ ತಂದಿತ್ತ ಬುಟ್ಟಿ. ಆದುದರಿಂದ ರಕ್ತದಾನ ಎಂಬುದು ಒಂದು ಬಿಸ್ನೆಸ್ ಅಲ್ಲ. ದಯವಿಟ್ಟು ಇನ್ನೊಬ್ಬರ ಜೀವ ಮಾತ್ರ ಅಲ್ಲ, ನಮ್ಮ ಜೀವ ಕೂಡ ಉಳಿಸಬೇಕಾದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ರಕ್ತದಾನವನ್ನು ಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಹೇಳುತ್ತಾ ನನ್ನ 2 ಮಾತಿಗೆ ಧನ್ಯವಾದ. ಇವರು ದಿವಂಗತ ಪಿ ಚಂದ್ರಶೇಖರ್ ಗಟ್ಟಿ ಮತ್ತು ಶ್ರೀಮತಿ ಕಮಲಾ ಗಟ್ಟಿಯವರ ಹಿರಿಯ ಸುಪುತ್ರರಾಗಿ 1947ರಲ್ಲಿ ಜನಿಸಿದರು. ಶ್ರೀಯುತರು ಶ್ರೇಷ್ಠ ಸೇವೆಯಾದ ಭಾರತೀಯ ಸೇನೆಯಲ್ಲಿ 1965ರಿಂದ 1983ರವರೆಗೆ ನಿಷ್ಕಲ್ಮಶ ಸೇವೆಯನ್ನ ಭಾರತಕ್ಕಾಗಿ ಮೀಸಲಿಟ್ಟಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. 1984ರಲ್ಲಿ MCF ಸೀನಿಯರ್ ಟೆಕ್ನಿಷಿಯನ್ ಆಗಿ ಸೇವೆಗೆ ಸೇರಿದರು. ಗೌರವಾನ್ವಿತರು ಟೊಳ್ಳೆದವರಯಾನಿ ಗಟ್ಟಿಯವರ ಸಮಾಜ ಸೇವಾ ಸಂಘದ ಸೋಮನಾಥ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕೋಟೆಕಾರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ
ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡಿರುವವರು ಗೌರವಾನ್ವಿತರು. ಅನೇಕ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ಸದಾ ನಿರತರಾಗಿರ್ತಕ್ಕಂಥ ಗೌರವಾನ್ವಿತರು. ಇವರ ಈ ಒಂದು ಅನೇಕ ವಿಧದ ಸಮಾಜ ಸೇವೆಯನ್ನು ಗುರುತಿಸಿ ಹಾಗೂ ಭಾರತೀಯ ಸೇನೆಯಲ್ಲಿ ತನ್ನ ಸೇವೆಯನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ಸ್ಮಾರ್ಟ್ ಫೌಂಡೇಶನ್ ತನ್ನ 5ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳಿ. ನೋಡುವಾಗ ಹಿರಿಯರಾಗಿ ಕಾಣ್ತಾರೆ ನಮಗೆಲ್ಲರೂ. ಗೌರವಾನ್ವಿತ ಸಿದ್ಧಾರ್ಥ ಅವರು ನಮ್ಮ ಮಾರ್ಗದರ್ಶಕರು. KR ಸಿದ್ಧಾರ್ಥ ಅವರು ರಘುನಾಥ ಮತ್ತು ರತ್ನಾವರಿ ಇವರ ಸುಪುತ್ರರಾಗಿ ಜನಿಸಿದರು. 1968ರಲ್ಲಿ ಭಾರತೀಯ ಸೇನೆಯಲ್ಲಿ ಶ್ರೇಷ್ಠ ಸೇವೆಯಾಗಿ ಸೇರ್ಪಡೆಯಾದರು. ತನ್ನ 16 ವರ್ಷಗಳ ಸೇವಾ ಜೀವನದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿಷ್ಠೆಯನ್ನು ಮೆರೆದು 1984ರಲ್ಲಿ ಸೇವೆಯಿಂದ ನಿವೃತ್ತಿ ಪಡೆದು ಶಿಸ್ತು ಪ್ರಾಮಾಣಿಕತೆಯಿಂದ ಮಂಗಳೂರು ಕದ್ರಿಯಲ್ಲಿ ನೆಲೆಸ್ತಾ ಇದ್ದಾರೆ. ಕದ್ರಿಯ BRO ಆಗಿ ವೃತ್ತಿ ಜೀವನದಲ್ಲಿ 2ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಾರೆ. ಇವರ ಭಾರತೀಯ ಸೇವೆಯನ್ನು ಗುರುತಿಸಿ ಸ್ಮಾರ್ಟ್ ಫೌಂಡೇಶನ್ ತನ್ನ 5ನೇ ವರ್ಷದ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿಗೆ ಬಹಳ ಸಂತಸ ಪಡ್ತಾ ಇದೆ ಅಂತ ಹೇಳ್ತಾ ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನು ಗೌರವಿಸಬೇಕಾಗಿದೆ. ಚಪ್ಪಾಳೆ ಶಬ್ದ ಜೋರಾಗಬೇಕು. ಧನ್ಯವಾದಗಳು. ಗೌರವಾನ್ವಿತ ಹೇಮಂತ್ ರವರು 15/6/1980ರಲ್ಲಿ ದಿವಂಗತ ಪ್ರಸಾದ್ ಹಾಗೂ ನಿರ್ಮಲಾ ಪಿ ಇವರ ಸುಪುತ್ರರಾಗಿ ಜನಿಸುತ್ತಾರೆ. ಭಾರತೀಯ ಸೇನೆಯಲ್ಲಿ 2000 ಇಸವಿಯಲ್ಲಿ ತೊಡಗಿಸಿಕೊಂಡು ಪಂಜಾಬ್, ಕಾಶ್ಮೀರ, ಮುಂಬಯಿಯಲ್ಲಿ ತನ್ನ 17 ವರ್ಷದ ಸೇನಾ ಜೀವನವನ್ನ ಮುಡಿಪಾಗಿಟ್ಟವರು ಗೌರವಾನ್ವಿತರು. ಇನ್ನು ಚಿಗುರು ಮೀಸೆಯ ಯುವಕ ಅವರನ್ನು ಈ ಒಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಿಗೆ ಬಹಳ ಸಂತಸ ಪಡ್ತಾ ಇದೆ ಸ್ಮಾರ್ಟ್ ಫೌಂಡೇಶನ್ ಅಂತ ಹೇಳ್ತಾ ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಹಿರಿಯರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಚಪ್ಪಾಳೆ ಜೋರಾಗಬೇಕು. ಜುಲೈ 1964ರಲ್ಲಿ ದಿವಂಗತ ಕೃಷ್ಣ ಬಂಗೇರ ಮತ್ತು ಶ್ರೀಮತಿ ಶೇಷಮ್ಮ ಇವರ ಸುಪುತ್ರರಾಗಿ ಜನಿಸಿದರು. ತಮ್ಮ ಹುಟ್ಟಿಗೊಂದು ಅರ್ಥ ಎಂಬಂತೆ 1910-1980ರಲ್ಲಿ ಭಾರತೀಯ ಸೇನೆಗೆ ಸೇರಿ ತಮ್ಮ ಜೀವನವನ್ನ ನಮ್ಮ ಸೇವಕರಾಗಿ ರಕ್ಷಣೆಗಾಗಿ ಸೇವೆಗಾಗಿ ಮುಡಿಪಾಗಿಟ್ಟವರು. ಸುಮಾರು 24 ವರ್ಷಗಳ ಭಾರತಾಂಬೆಯ ಸೇವೆಯಲ್ಲಿ ಕೋಲ್ಕತ್ತಾ, ಶ್ರೀಗಂಗಾನಗರ, ಜೋಧ್ಪುರ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಅಸ್ಸಾಂ ಮತ್ತು ಪುಣೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವ ಸೌಭಾಗ್ಯತರು ತಾವು. ನೀವು 2009ರಲ್ಲಿ ನಿವೃತ್ತರಾಗಿ ಕೇಸರಿ ಮಿತ್ರ ವೃಂದ ಕುಂಪಾದಲ್ಲಿ ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುತ್ತೀರಿ. ಭಾರತೀಯ ಸೇನೆಯಲ್ಲಿ ನಿಯೋಗಿಸಿದಂತಹ ಸರಿಸುಮಾರು 24 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಸ್ಮಾರ್ಟ್ ಫೌಂಡೇಶನ್ ತನ್ನ 5ನೇ ವರ್ಷದ ಈ ಒಂದು ಸಂಭ್ರಮದಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಿಗೆ ಬಹಳ ಸಂತಸ ಪಡ್ತಾ ಇದ್ದಂತ ಸಂತಸ ವಿಷಯ ಅಂತ ಹೇಳ್ತಾ ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಸನ್ಮಾನ ನಮ್ದು, ಚಪ್ಪಾಳೆ ನಿಮ್ದು.
ನಮ್ಮ 4 ಜನ ಯೋಧರನ್ನ ಸನ್ಮಾನಿಸಿದ ಎಲ್ಲ ಅಭ್ಯಾಗತರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಈ ಒಂದು ಕಾರ್ಯಕ್ರಮ ಈ ಸಮಾಜ ಸೇವೆಯನ್ನು ತಮ್ಮನ್ನು ತಾನು ತೊಡಗಿಸಿಕೊಂಡು ಇವತ್ತೊಂದು ಶ್ರೇಷ್ಠವಾದ ಒಂದು ಕೆಲಸವನ್ನು ನೀವು ಮಾಡಿದ್ದೀರಿ. ಈ ಭಾರತ ದೇಶದ ಸೇವೆ ಮಾಡಿ ತಮ್ಮ ಜೀವನ ಉಳಿಪಾಗಿಟ್ಟುಕೊಂಡು ಬಂದು ಇಂಥ ಒಂದು ಸೌಭಾಗ್ಯವನ್ನು ಪಡೆದಂಥ ನಾವು 4 ಮಂದಿ ಯೋಧರು ಇಲ್ಲಿ ನೀವು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡಿದ್ದೀರಿ. ಈ ಸನ್ಮಾನಕ್ಕೆ ನಾನು ನನ್ನ ಅಂತರಾಳದಿಂದ ನಿಮಗೆ ತುಂಬ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಾದರೆ ರಾಜಕೀಯ ರಹಿತವಾಗಿ ಮಾಡುವಂಥ ಈ ರಕ್ತದಾನ ಶಿಬಿರದ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಇದು ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ಪ್ರತಿಯೊಂದು ನಮ್ಮ ಜೀವವನ್ನು ಉಳಿಸುವಂಥ ಒಂದು ರಕ್ತದಾನ ಶಿಬಿರ. ಒಂದು ಜೀವವನ್ನು ಉಳಿಸಬೇಕಾದರೆ ಏನೇ ಒಂದು ಅಹಿತಕರ ಘಟನೆ ಆಗಿ ನಮ್ಮ ಜೀವವನ್ನು ಬಿಡುವಂಥ ಸಂದರ್ಭದಲ್ಲಿ ನಮ್ಮ ರಕ್ತದ ಅನುಕೂಲತೆ ಬೇಕಾಗ್ತದೆ. ರಕ್ತ ಇಲ್ಲ ಸಮಯದಲ್ಲಿ ಬ್ಲೀಡಿಂಗ್ ಆಗಿ ನಾವು ಸಾಯುವ ಪರಿಸ್ಥಿತಿ ಇರುವಾಗ ಇಂಥ ಸಂಘ ಸಂಸ್ಥೆಗಳು ಕೊಟ್ಟಂಥ ರಕ್ತವನ್ನು ನಾವು ಸ್ಟೋರೇಜ್ ಮಾಡಿ ಆ ರಕ್ತದಿಂದ ನಮ್ಮ ಜೀವವನ್ನು ಯಾವ ಗ್ರೂಪಿಗೆ ಯಾವ ಬ್ಲಡ್ ಬೇಕಂತೇಳಿ ಅದನ್ನು ಡಾಕ್ಟರ್ ಅವರು ಶ್ರೀನಿವಾಸ ಕಾಲೇಜ್ ಅವರು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿದ್ದಾರೆ. ದೊಡ್ಡ ಡಾಕ್ಟರು ಸಮಾಜ ಸೇವೆ ಮಾಡಿದಂಥ ಡಾಕ್ಟರ್ ಕೂಡ ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೆ ಈ ಸಂದರ್ಭವನ್ನು ಅಭಿನಂದಿಸ್ತೇನೆ. ಮತ್ತು ಈಗ ತಾನೇ ನಮ್ಮ ಕಾರ್ಯನಿರೂಪಣೆ ಮಾಡಿದ ನಮ್ಮ ಆತ್ಮೀಯರು ಹೇಳಿದರು, ಮೊನ್ನೆ ನಮ್ಮ ಭಾರತದ ಗಡಿ ಕಾಶ್ಮೀರದ ಕೆಲವು ಜಾಗದಲ್ಲಿ ಒಂದು 2,500 ಜನ ಟ್ರಾನ್ಸಿಟ್ ಕ್ಯಾಂಪ್ ಅನ್ನೋದು ಕ್ಯಾಂಪಿನಲ್ಲಿ ಇದ್ದು ತಮ್ಮ ಮುಂದಿನ ಪ್ರಯಾಣಕ್ಕೆ ಕಾಯ್ತಿರುವ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಐಸ್ ಫಾಲ್ಸ್ ಇತ್ತು. ಐಸು ತುಂಬ ಹಿಮ್ಮದ ತೊಂದರೆಯಿಂದಾಗಿ ಕಾಣೋ ಮೂವ್ ಆಗಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅವರು 40, 50, 60 ಗಾಡಿಗಳನ್ನೆಲ್ಲ ಒಟ್ಟು ಮಾಡಿ ಅದಕ್ಕೆ ಕಾನೂಯಲ್ಲಿ ಮುಖಾಂತರ ಯಾವ ಜಾಗಕ್ಕೆ ಹೋಗಬೇಕು ಹೋಗುವಂಥ ಒಂದು ಕ್ರಮ. ಅದೇ ರೀತಿ ನಮ್ಮ ದೇಶದ ಬಗ್ಗೆ ಪಾಕಿಸ್ತಾನದ ಆ ಒಂದು ನೀಚ ಕೃತ್ಯದಿಂದ ಈ ಜವಾನರನ್ನು ಯಾವ ರೀತಿ ತೊಂದರೆ ಮಾಡಿದಾಗ ಅವರನ್ನು ಬಾಂಬ್ ಅಟ್ಯಾಕ್ ಮಾಡಿ ಆತ್ಮಹತ್ಯೆ ದಾಳಿ ಮಾಡಿದ ಮುಖಾಂತರ ಅವರ 44 ಮಂದಿಯ ಜೀವವನ್ನು ನಮ್ಮ ದೇಶದ ಜನರಿಗೆ ಅವರ ರಕ್ತಕ್ಕೆ ಇವತ್ತು ನಮ್ಮ ರಕ್ತವನ್ನು ಕೊಟ್ಟಿದ್ದಾರೆ. ಅಂಥ ಯೋಧರು ಈಗ ನಾವು ಹೇಳಲಿಕ್ಕಿಲ್ಲ. ನಾವು ಇಷ್ಟು ವರ್ಷ ನಮ್ಮ ಯಾವುದೇ ಒಂದು ಸೀಕ್ರೆಟ್ ಕೂಡ ನಾವು ಆರ್ಮಿಯನ್ನು ಒಳಗೆ ಬಿಡಲಿಕ್ಕಿಲ್ಲ. ನಮಗೆ ಇಂಟೆಲಿಜೆಂಟ್ ಕೋರಿದೆ, ಅವರು ನಮ್ಮನ್ನು ಫಾಲೋ ಮಾಡ್ತಾರೆ. ನಮ್ಮ ಮಾಧ್ಯಮದಲ್ಲಿ ಕೂಡ ಅದನ್ನು ಅಲ್ಲಿ ಹಾಗೆ ಏನು ನಡೀತದೆ ಏನೇನು ಆಗ್ತದೆ ಬಗ್ಗೆ ಬಂದು ನಾವೇನು ಬಗ್ಗೆ ವಿವರಿಸುವ ಸಂಗತಿ ಇಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಯಾವುದೇ ಇಲ್ಲ, ಈಗ ಮಾಧ್ಯಮಗಳು ಮಾತ್ರ ಅಲ್ಲ, ಇದು ವಾಟ್ಸಪ್ನಲ್ಲಿ ಬೇರೆ ಎಲ್ಲೆಲ್ಲ ವಿಷಯಗಳು ಆಗಾಗ ಬರ್ತಾ ಉಂಟು. ಈಗ ಎಲ್ಲಿಂದ ಎಲ್ಲಿ ಹೋಗ್ತಾರೆ, ಎಲ್ಲಿಂದ ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಎಷ್ಟು ಗಂಟೆಗೆ ಕಾನೂನು ಮೂವ್ ಆಗ್ತದೆ, ಜಮ್ಮಿಂದ ಎಷ್ಟು ಮಂದಿ ಶ್ರೀನಗರ್ಗೆ ಹೋಗ್ತದೆ, ಅಲ್ಲಿಂದ ಹೇಗೆ ಇದಾಗಿ ಲೇಡಕ್ಕೆ ಕಾನೂನು ಹೇಗೆ ಹೋಗ್ತದೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಗೊತ್ತಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಆ ಬಾಂಬನ್ನು ತಂದು ಅವನ ಒಟ್ಟಿಗೆ ಕಟ್ಟಿ ಅವನು ಸುಸೈಡ್ ಹೋಗ್ತಾನೆ. ಅಂಥ ಒಂದು ಸಂಸ್ಥೆ ಈ ದೇಶದ ಅಪಾಯಕಾರಿ ಒಂದು ದಳ ಇದೆ. ಆ ದಳಕ್ಕೆ ನಾವು ತುತ್ತಾಗಬೇಕು ಬರ್ತದೆ. ಆಗಿರುವಾಗ ಅಲ್ಲಿರುವ ಯಾವ ಕಷ್ಟಗಳನ್ನು ಲೆಕ್ಕಿಸದೆ ನಮ್ಮ ಯೋಧರು ಮೊನ್ನೆ ಅವರ ಜೀವನ ತೆತ್ತು ಈ ಕುಟುಂಬವನ್ನು ದುಃಖ ಸಾಗದಲ್ಲಿ ಹಾಕಿದ್ದಾರೆ. ನಾನು ಮೊದಲಾಗಿ ಈಗ ತಾನೇ ಅವರಿಗೆಲ್ಲರಿಗೆ ನೀವು ಮೌನ ಪ್ರಾರ್ಥನೆ ಮಾಡಿದಿರಿ. ಅವರೆಲ್ಲ ಕುಟುಂಬಗಳಿಗೆ, ಅವರ ಹೆಂಡತಿ ಮಕ್ಕಳಿಗೆ, ತಂದೆ ತಾಯಿಯವರೆಲ್ಲರಿಗೆ ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಎಂದು ನನ್ನ ಸೋಮನಾಥ ದೇವರಲ್ಲಿ ಬಳಸಿಕೊಂಡುತ್ತಾ ಅವರು ಇನ್ನೂ ಕೂಡ ಅವರ ಈ ಜೀವನದ ಗಲಿಗೆಯಲ್ಲಿ ನಮ್ಮೆಲ್ಲರ ಅವರನ್ನು ನಾವು ಇವತ್ತು ಅವರಿಗೆ ಅವರ ದುಃಖವನ್ನು ಸಹಿಸಿಕೊಳ್ತೇವೆ. ಅಂಥ ಸಂದರ್ಭದಲ್ಲಿಯೂ ನಾವು ಕೆಲಸ ಮಾಡ್ತಾ ಈ ಸಮಾಜದಲ್ಲಿ ಗುರುತಿಸ್ತಾ ಇದ್ದೇವೆ. ದೇಶ ಈಗ ಒಂದು ನಿಜವಾದ ಒಂದು ಸಂಕಲ್ಪ ಮಾಡಿದೆ. ಇಷ್ಟ ತನಕ ನಾವು ಒಂದು ವಾರ್ಡ್ ಕಾಯಬೇಕಾದ್ರೆ 1971ನಲ್ಲಿ ಪಾಕಿಸ್ತಾನ ವಾರ್ಡ್ ಮಾಡುವಾಗ ನಾವು ಎಲ್ಲೆಲ್ಲಿದ್ದೆವು. ಒಂದು 60-70 ಕಿಲೋಮೀಟರ್ ನಾವು ಮುಂದೆ ಹೋಗ್ತಿರುವ ಸಮಯದಲ್ಲಿ ನಿಮಗೆ ಟ್ಯಾಂಕ್ ಕ್ಯಾವರಿ ಅವರು ಇವರು ಇಲ್ಲ. ನಮ್ಮ ಇಂಜಿನಿಯರ್ಸ್ ಎಲ್ಲ ನಾವು ಬ್ರಿಡ್ಜ್ ಎಲ್ಲ ಮಾಡಿಕೊಂಡು ಮುಂದೆ ಅಡ್ವಾನ್ಸ್ ಬಾಂಬನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಬಗ್ಗೆ ನಿಮಗೆ ಅದನ್ನು ನೀವು ಟಿ ವಿಯಲ್ಲಿ ನೋಡ್ಬೋದು. ಏನೇನು ಆಗ ಟಿ ವಿ ಇಲ್ಲ, ಅದೆಲ್ಲ ಅಷ್ಟು ಸೈಲೆನ್ಸ್ ಆದ ಕೆಲಸ ನಾವೆಲ್ಲ ಓಡಿಸಿದ್ದೇವೆ. ಈಗ ಏನಾಗಿದೆ, ಯಾವುದೊಂದು ಫೈರಿಂಗ್ ಆರ್ಡರ್ ಸಿಗಲಿಲ್ಲ. ಈಗ ಆಗಿಲ್ಲ. ಈಗ ಪ್ರಧಾನಮಂತ್ರಿಯವರು ನಮ್ಮ ಒಳ್ಳೆ ಸ್ಟೆಪ್ ಅಂತ ತಗೊಂಡಿದ್ದಾರೆ. ನಾಯಕರಾದಂಥ ಸುರೇಶ್ ಆಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಉದ್ದೇಶಿಸಿ ಒಂದೆರಡು
ಮಾತುಗಳನ್ನು ಆಡಲಿಕ್ಕೆ Everyone in the dais, I really am very honored to be a part of this foundation and to be a part of this organization. I'm especially Spark Foundation for organizing such a blood donation camp and to include us to this organization. I extremely I'm thankful to all of you for this. In our life, I think once in our life we all like to play the hero. Like we've seen in movies, we want to be the hero. We've seen doctors, we've seen police officers, army people, all becoming heroes. And we think, okay, we can never be that kind of hero. But in life, we all have a chance to be hero. And one of the way is by donating blood, by saving one life. When we donate blood, we become a hero. And I especially thank all those who've come here, who are going to donate their blood for the cause of saving other lives. And I especially thank you for being a hero for today, and forever you will be marked as a hero. And I really thank for everyone who's come here. And there are a few criteria we'll be looking after, that is especially people who are more than 18. We have certain criteria for taking blood, and whose weight has to be more than 45, and we'll be checking the blood group, the hemoglobin level as well. We'll be taking care of all that, but we want to extensively be thankful, and I'm very grateful to be a part of this. ಯೋಧರನ್ನು ಸನ್ಮಾನಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಅತ್ಯಂತ ಅಭಿನಂದನೀಯ ಕೆಲಸ. ಆದರೆ ಅದು ನನಗೆ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ. ಯಾಕಂತೇಳಿದರೆ ಯೋಧರನ್ನು, ರೈತರನ್ನು ಸನ್ಮಾನಿಸುವಂತಹ ಕಾರ್ಯಗಳು ಆಗಬೇಕು. ಇವತ್ತು ನನಗೆ ಬೇಜಾರಾಗುವಂಥದ್ದು, ಮೊನ್ನೆ ಘಟನೆ ನಡೆದಾಗ ನಾವೆಲ್ಲರೂ ಎಚ್ಚೆತ್ತುಕೊಂಡು ಅಲ್ಲಲ್ಲಿ ಸನ್ಮಾನಗಳನ್ನು ಮಾಡ್ತೇವೆ. ಮೊನ್ನೆ ಮೃತರಾದಂತಹ, ಅದರಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಂತಹ ಯೋಧರನ್ನು ನೆನಪಿಸ್ತಿದ್ದೇವೆ ಮೊನ್ನೆಯಿಂದ ಘಟನೆಗಳಾದಾಗ. ಆದರೆ ಘಟನೆಗಿಂತ ಮೊದಲು ಎಷ್ಟೋ ಜನ ಯೋಧರು ತನ್ನ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಮರಿಸುವಂತಹ ಯೋಜನೆಗಳು ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂತೇಳಿದರೆ ಅವರು ಕೂಡ ನಮಗಾಗೆ ಸತ್ತವರು. ಯುದ್ಧದ ಸಂದರ್ಭದಲ್ಲಿರ್ಬೋದು, ಮೊನ್ನೆ ದೊಡ್ಡ ಇನ್ಸಿಡೆಂಟ್ ಆಯಿತು, ಅದು ಮಾಡಲೇಬೇಕಾಗಿದ್ದು ನಮ್ಮ ಕರ್ತವ್ಯ. ಆದರೆ ಎಷ್ಟೋ ಯೋಧರು ಇವತ್ತು ಕೆಲವರನ್ನು ಯಾರು ಕೇಳುವವರೇ ಇಲ್ಲದಂಥ ಪರಿಸ್ಥಿತಿ ಕೂಡ ಇದೆ. ಯೋಧರಂತೇಳಿದರೆ ಏನು ಮನೆ ಇಲ್ಲದಂಥವರು ಯೋಧರು ಕೂಡ ಇದ್ದಾರೆ. ಅಂಥವರನ್ನು ಸರಕಾರ ಮತ್ತು ಸರಕಾರವನ್ನೇ ನಾವು ಕಾದ್ರೆ ಆಗೋದಿಲ್ಲ. ಸಮಾಜ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ, ವೈಭವೀಕರಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಅದಕ್ಕೆ ಕೈ ಜೋಡಿಸ್ತೇವೆ. ಇವತ್ತು ಆ ಘಟನೆಯಾದ ನಂತರ ಅಲ್ಲಲ್ಲಿ ಸೈನಿಕರನ್ನು ನೆನಪು ಮಾಡ್ತೇವೆ. ಆದರೆ ನಾನು ಹೇಳುವಂಥದ್ದು, ರೈತರನ್ನು ಮತ್ತು ಸೈನಿಕರನ್ನು ಪ್ರತಿದಿನ ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು. ನಿವೃತ್ತಿಯಾಗಿ ಬಂದಂಥ ಎಲ್ಲ ಸೈನಿಕರನ್ನು ನಾವು ಸನ್ಮಾನಿಸಬೇಕು. ಯಾವುದೇ ಸಂದರ್ಭದಲ್ಲಿ ಸೈನಿಕ ಸತ್ತಾಗ ಅವನಿಗೆ ಏನು ಮೊನ್ನೆ ಘಟನೆಯಲ್ಲಿ ಆದಂತಹ ಸಂದರ್ಭದಲ್ಲಿ ನಾವೇನು ಗೌರವ ಕೊಟ್ಟಿದ್ದೇವ, ಅದೇ ರೀತಿಯ ಗೌರವವನ್ನು ಎಲ್ಲರಿಗೂ ಕೊಡಬೇಕು ಎಂಬ ನನ್ನ ಅಭಿಲಾಷೆ. ಇವತ್ತು ನಾವು ನೆನಪು ಮಾಡಿದ್ದೇವೆ. ಎರಡನೇ ಕಾರ್ಯಕ್ರಮ ಈ ಸಂಘಟನೆಯ ಅತ್ಯುತ್ತಮವಾದ ಕಾರ್ಯಕ್ರಮ. ಏನು ಕಾರ್ಯಕ್ರಮ ಅಂತೇಳಿ, ರಕ್ತದಾನ. ಹೆಚ್ಚು ಜನರು ಹೆದರುವಂಥದ್ದು ರಕ್ತದಾನ ಮಾಡಲಿಕ್ಕೆ. ಆದರೆ ಇವತ್ತು ಮೊದಲಿನಷ್ಟು ಪರಿಸ್ಥಿತಿ ಇಲ್ಲ, ತುಂಬ ಚೆನ್ನಾಗಿ ಆಗಿದೆ. ತುಂಬ ಜನ ರಕ್ತದಾನ ಮಾಡಲಿಕ್ಕೆ ಮುಂದೆ ಬರ್ತಿದ್ದಾರೆ. ಆದರೆ ನಾನು ದೊಡ್ಡ ರಕ್ತದಾನ ಕ್ಯಾಂಪ್ ಮಾಡುವುದಕ್ಕಿಂತಲೂ ಹೆಚ್ಚು ಜನರನ್ನು ರಕ್ತದಾನ ಮಾಡಲಿಕ್ಕೆ ರೆಡಿ ಮಾಡುವಂಥ ಕೆಲಸವನ್ನು ಮಾಡುತ್ತಿರುವುದು ಕೂಡ ಈ ಸಂಘದ ಅಥವಾ ಈ ಸಂಸ್ಥೆಯ ಕಾರ್ಯ ಅಂತ ನಾನು ಹೇಳ್ತಿದ್ದೇನೆ. ಅಂದರೆ ಯಾವಾಗ ಅಗತ್ಯ ಬೇಕಾ, ಸ್ಪೆಷಲಿ ನೆಗೆಟಿವ್ ಬ್ಲಡ್ಗಳು, ಅದನ್ನು ತುಂಬ ನಾವು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ಅಗತ್ಯ ಬೇಕಾದಾಗ ನೆಗೆಟಿವ್ ಬ್ಲಡ್ಗಳು ಸಿಗ್ತಿಲ್ಲ. ಅಂಥವರ ಹೆಸರನ್ನು ಅಂಥವರು ಕ್ಲಪ್ತ ಸಮಯಕ್ಕೆ ಸಿಗುವಾಗೆ ಮಾಡುವಂಥದ್ದು ಕೂಡ. ಇವತ್ತು ಎಷ್ಟೋ ಜನರಲ್ಲಿ ನನಗೆ ಬೇಜಾರಾಗುವಂಥದ್ದು, ನಾವಿವತ್ತು ನೆಗೆಟಿವ್ ಬ್ಲಡ್ಗಳಿದೆ. ಮೊನ್ನೆ ಇತ್ತೀಚೆಗೊಂದು ಅಂಥದ್ದೇ ಒಂದು ಘಟನೆ ನನಗೆ ನೆನಪಾಯಿತು. ಆದರೆ ಆ ಹುಡುಗ ಆಲ್ಕೋಹಾಲಿಕ್. ಯಾಕೆಂದರೆ ಅವನಲ್ಲಿ ನೆಗೆಟಿವ್ ಬ್ಲಡ್ ಕೊಡಲಿಕ್ಕೆ ರೆಡಿ ಇದ್ದಾನೆ, ಆಲ್ಕೋಹಾಲಿಕ್. ನಾವು ಯುವಕರು ಎಲ್ಲಿ ದಾರಿ ತಪ್ಪಿದ್ದೇವೆ ಅಂತ ಹೇಳಿದರೆ, ಇವತ್ತು DJ ಅಥವಾ ಮದುವೆ ಕಾರ್ಯಕ್ರಮಗಳಲ್ಲಿ ಕುಡಿಯುವುದೇ ನಮ್ಮ ಫ್ಯಾಷನ್ ಆಗಿದೆ. ಅದು ನಮ್ಮ ಫ್ಯಾಷನ್ ಅಲ್ಲ. ಇಂಥ ಶಿಶು ಮಂದಿರಗಳು ಆಗಲಿ, ನಾರಾಯಣ ಕೆಜ್ ಅವರು ಹೇಳಿದ್ದಾರೆ, ಸಂಸ್ಕೃತಿಯನ್ನು ಪಾಠ ಮಾಡುವಂಥ ಕೆಲಸಗಳಾಗಬೇಕು ಹೊರತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬಲಿಯಾಗುವುದಲ್ಲ. ನಾನು ಹೇಳುವಂಥದ್ದು, ಯುವಕರು ಇಂಥ ಕೆಲಸಕ್ಕೆ ರೆಡಿಯಾಗಿ, ಆದರೆ ಸಂಜೆ ಆಗುವಾಗ ಎಲ್ಲ ಯುವಕರು ಸೇರಿ ಮತ್ತೊಂದು ಪಾರ್ಟಿ ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ. ನೀವು ಇವತ್ತು ಮಾಡಿದೆಲ್ಲ ಕೆಲಸಗಳು ಅದು ನಿಷ್ಪ್ರಯೋಜಕವಾಗ್ಬೋದು. ಬಾಟ್ಲಿ ಇಲ್ಲದೆ ಇವತ್ತು ಯುವಕರು ಸೇರುವುದು ಭಾರಿ ಕಡಿಮೆ.
ತಪ್ಪು ತಿಳ್ಕೊಳ್ಬೇಡಿ. ನಾನು ಅದಕ್ಕೆ ತುಂಬ ವಿರೋಧಿಸ್ತೇನೆ. ಯಾಕೆಂತೇಳಿದರೆ ಕುಡಿಯುವುದು ಎಂಬುದು ಅದು ಸಾರ್ವಜನಿಕ ಅಲ್ಲ. ಮದುವೆಗಳಲ್ಲಿ ಯಾಕೆ ಕುಡಿಯಬಾರ್ದು, ಮೆಹಂದಿಗಳಲ್ಲಿ ಯಾಕೆ ಕುಡಿಯಬಾರ್ದು ಅಂತ ಹೇಳಿದರೆ ಅದು ಸಾರ್ವಜನಿಕ ಅಲ್ಲ, ನಿಮ್ಮ ವೈಯಕ್ತಿಕ. ಅದನ್ನು ಕದ್ದು ಮುಚ್ಚಿ ಕುಡಿಯಬೇಕು. ಮೊದಲು ಕುಡಿಯುವವರೆಲ್ಲ ಕದ್ದು ಮುಚ್ಚಿ ನಾನು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ನಾವು ಧಕ್ಕೆ ತರಲಿಕ್ಕೆ ಯಾಕೆಂದರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ. ಆದರೆ ಅದನ್ನು ಸಾರ್ವಜನಿಕವಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಯುವ ಜನತೆ, ನಮ್ಮ ಮನೆಯ ಮಕ್ಕಳು ಏನು ಹೇಳ್ತಾರೆ, ನಾನು ಅನ್ನ ಕುಡಿತಾನೆ, ನನ್ನ ಅಪ್ಪ ಕುಡಿತಾನೆ, ಸಾರ್ವಜನಿಕವಾಗಿ ಕುಡಿಬೇಕು ನಾನು ಕೂಡ ಅಂತೇಳಿ. ಎಕ್ಕೂರಿನಲ್ಲೊಬ್ಬ ಇದ್ದಾರೆ, ಜಯಪ್ರಕಾಶ್ ಎಕ್ಕೂರ್ ಅಂತೇಳಿ. ಇತ್ತೀಚೆಗೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಲಾಸ್ಟ್ ಇಯರ್ ಮಾಡಿದ್ದಾರೆ ಅವರು. ಅಮಲು ಮುಕ್ತ ಸಮಾರಂಭಗಳ ಸಂಕಲ್ಪ ದಿನ ಅಂತ ಮಾಡಿದ್ದು. ತುಂಬ ಜನ ಬರಲಿಲ್ಲ. ಅವರು ಹಿಂದೂ ಪೇಪರ್ನಲ್ಲಿ, ಅವರು ಕನ್ನಡದಲ್ಲಿ ಬರ್ತದನ್ನು ಹಿಂದೂ ಪೇಪರನ್ನು ಲೇಖನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇವತ್ತು ನಮ್ಮ ಭಾರತದಲ್ಲಿ ಹೆಚ್ಚು ಜನ ದುಶ್ಚಟಗಳಿಗೆ ಬಲಿಯಾಗಿರುವುದು ಬಾರಿನಿಂದಾಗಿಲ್ಲ, ವೈನ್ ಶಾಪಿನಿಂದಾಗಿ ಅಲ್ಲ. ಯಾರಿಗೂ ಕೂಡ ವೈನ್ ಶಾಪ್ ಅಥವಾ ಬಾರಿಗೆ ಹೋಗಿ ಕುಡಿಯುವಷ್ಟು ಧೈರ್ಯ ಯಾವ ಮಕ್ಕಳಿಗೂ ಇಲ್ಲ. ನಮ್ಮ ಮನೆಯಲ್ಲಿ ಬರ್ತ್ಡೇಗೆ, ನಮ್ಮ ಮನೆಯಲ್ಲಿ ಮೆಹಂದಿಗೆ, ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಒಟ್ಟು ಸೇರಿ ಒಂದು ಕುಡಿಯುವ ಪಾರ್ಟಿ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಬಿಯರ್ ತೆಗೆದುಕೊಂಡು ಮಕ್ಕಳಿಗೆ ಸುಲಭವಾಗಿ ಸಿಗ್ತದೆ. ಬಾರಿಗೆ ವೈನ್ ಶಾಪಿಗೆ ಹೋಗಿ ಕುಡಿಯಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಥವಾ ಪ್ರತಿ ವರ್ಷ ಆಯುಧ ಪೂಜೆ ಆದಾಗ ಮಾಲಕರು ಏನು ಮಾಡ್ತಾರೆ, ಒಂದು ಪಾರ್ಟಿ ಮಾಡ್ತಾರೆ. ಅಥವಾ ಅಂಗಡಿ ಪೂಜೆ ಆದಾಗ ಅದಕ್ಕೊಂದು ಪಾರ್ಟಿ ಮಾಡ್ತಾರೆ. ಅಲ್ಲಿ ಮಕ್ಕಳು ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಕಳಕಳಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಇವತ್ತು ಯುವಕರೆಲ್ಲ ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮದುವೆ ಅಥವಾ ಇನ್ನಿತರ ಸಮಾರಂಭಗಳಲ್ಲಿ ಕುಡಿಯುವುದು ಸಾಕಾಗುವುದಿಲ್ಲ. ಇವತ್ತು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಸಣ್ಣ ಪುಟ್ಟ ಕಾಲೇಜ್, ನಾನಲ್ಲಿ ಮೆಡಿಕಲ್ ಕಾಲೇಜ್ ಅಂತ ಕೂಡ ಹೇಳುವುದಿಲ್ಲ, ಆ ಕ್ಯಾಂಪಸ್ನ ಹತ್ತಿರ ಇವತ್ತು ಗಾಂಜಾಗಳು ಬಂದಿದೆ, ಗಾಂಜಾ ಇದೆ, ಅಥವಾ ಇನ್ನಿತರ ಅಮಲು ಪದಾರ್ಥಗಳು ಬಂದಿದೆ. ಇದನ್ನು ನಿಲ್ಲಿಸುವಂಥ ಕೆಲಸ ಯಾರಿಂದ ಆಗಬೇಕು? ಇಂಥ ಸಂಘಟನೆಗಳಿಂದ ಆಗಬೇಕು. ಅಂಥವ್ರು ಯಾರಿದ್ದಾರೆ ಅವರನ್ನು ಹಿಡಿದು ಪೊಲೀಸ್ನವರಿಗೆ ಕೊಡಬೇಕು. ನಮ್ಮ ಯುವಕರನ್ನು, ಯುವ ಜನತೆಯನ್ನು ಅದರಿಂದ ಮುಕ್ತರನ್ನಾಗಿ ಮಾಡಬೇಕು. ಒಂದು ಸಲ ಅದಕ್ಕೆ ದಾಸರಾದರೆ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆಯೇ ನಾನು ನನ್ನ ಸಂಸ್ಥೆಯ ಬಗ್ಗೆ ಸ್ವಲ್ಪ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಹೆಚ್ಚಿನವರಿಗೆ ಯಾರಿಗೂ ಇಲ್ಲಿ ಪರಿಚಯ ಇರಲಿಕ್ಕಿಲ್ಲ. ನನ್ನ ಊರು ಕೂಡ ಇದಲ್ಲ, ಬಂಟ್ವಾಳ ತಾಲೂಕಿನ ತೆಂಕಕಜಕ್ಕಾರು ಅಂತ ಒಂದು ಸಣ್ಣ 1985 ಅತ್ಯಂತ ಕುಗ್ರಾಮ, ಇವತ್ತು ಕೂಡ ಕುಗ್ರಾಮನೇದು. ನಮಗೆ ಮನೆಗೆ ಹೋಗಬೇಕಿದ್ರೆ ಇನ್ನೂ ಕೂಡ 3-4 ಕಿಲೋಮೀಟ್ರ್ ನಡಿಬೇಕು. ಇವತ್ತು ನನ್ನಲ್ಲಿ ಗಾಡಿ ಇದೆ, ಸ್ವಲ್ಪ ಮಟ್ಟಿಗೆ ಶ್ರೀಮಂತನಾಗಿದ್ದೇನೆ. ಅಂತ ಹಳ್ಳಿಯಿಂದ ಬಂದಿದ್ದೇನೆ. ಹಳ್ಳಿಯಿಂದ ಬಂದು ಮಂಗಳೂರಿನಲ್ಲಿ ಗೋರಿಗುಡ್ಡದಲ್ಲಿರುವಂಥ ಕಿಟ್ಟಲ್ ಮೆಮೋರಿಯಲ್ PU ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತೇನೆ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ. ಬಡವರು ಯಾರಿದ್ದಾರೆ, ನಮ್ಮಲ್ಲಿ ತುಂಬ ಮಕ್ಕಳಿಲ್ಲ. ನಮ್ಮಲ್ಲಿ 1ನೇ ಕ್ಲಾಸಿನಿಂದ 12ನೇ ಕ್ಲಾಸ್ನ ತನಕ ಸ್ಕೂಲ್ ಇದೆ. ನಮ್ಮಲ್ಲಿ ಹೈಯೆಸ್ಟ್ ಇರುವಂಥದ್ದು ಬಾಲಿಕಾಶ್ರಮದ ಮಕ್ಕಳು. ಕಂಕನಾಡಿಯ ಬಾಲಿಕಾಶ್ರಮದ 1ನೇಯಿಂದ 10ನೇ, ಅದು ಕೂಡ ಹುಡುಗಿಯರೆಲ್ಲರೂ ಕೂಡ. ಅವರ ಪರಿಸ್ಥಿತಿ ನೋಡುವಾಗ ಒಂದು ಸಲ ನಾನು ಹೇಳುವುದು, ಎಷ್ಟೋ ಜನರು ನೀವು ತುಂಬ ಏನು ಸಣ್ಣ ಸಣ್ಣ ವಿಚಾರಕ್ಕೆ ತಲೆಬಿಸಿ ಮಾಡಿಕೊಳ್ತಿರ್ತೀರಾ ಅಥವಾ ಏನೆಲ್ಲ ಮಾಡ್ತೀರಾ, ಟೆನ್ಷನ್ ಮಾಡ್ತೀರಾ. ಆದರೆ ನನ್ನ ಸ್ಕೂಲಿಗೆ ಒಮ್ಮೆ ಬನ್ನಿ. ನಾನು ಸ್ಕೂಲನ್ನು ನಾನು ನೋಡಿಕೊಡುವುದಲ್ಲ, ನಾನು PUC ಮಾತ್ರ ನೋಡಿಕೊಡುವುದು. ನಾನು ವಾರದಲ್ಲಿ ಪ್ರತಿದಿನ ಒಂದು ದಿನ ಪ್ರೈಮರಿಗೆ ಹೋಗಿ ಬರ್ತೇನೆ. ಅಲ್ಲಿ 1ನೇಯಿಂದ 7ನೇ ತನಕ ಎಷ್ಟೋ ಅನಾಥ ಮಕ್ಕಳಿದ್ದಾರೆ. ಆದರೆ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿದರೆ, ನಮಗೆಲ್ಲ ಇದ್ದು ಅಷ್ಟು ಖುಷಿಯಲ್ಲಿ ಇರುವುದಿಲ್ಲ. ಅವರಿಗೆ ಯಾರಿಲ್ಲ. ಕೆಲವು ಸಲ ಅಪ್ಪ ಅಮ್ಮ ಇದ್ದರೂ ಕೂಡ ಎಲ್ಲೋ ಇರ್ತಾರೆ, ಅವರು ಬಿಟ್ಟು ಬಂದಿರ್ತಾರೆ. ಅಂಥ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಶ್ರೀಮಂತರಿಗೆ ಮಾತ್ರ ಪಾಠ ಮಾಡುವಂಥ ಸಂಸ್ಥೆಗಳಿದೆ, ನಮ್ಮದು ಹಾಗಲ್ಲ. ನಾನು ನಿಮ್ಮ ಯುವಕ ವೃಂದದಲ್ಲಿ ಕೇಳುವುದು ಇಷ್ಟೇ, ನಿಮ್ಮಲ್ಲಿ ಯಾರಿಗೆ PUC ಓದಲಿಕ್ಕೆ ತುಂಬ ಕಷ್ಟ, ನಮ್ಮಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಇದೆ, ಆರ್ಟ್ಸ್ ಮಾಡುವವರಿಗೆ ಸಂಪೂರ್ಣ ಉಚಿತ. ಅವರಿಗೆ ಯೂನಿಫಾರ್ಮ್ ಬೇಕಾದರೆ ನಾನೇ ಯೂನಿಫಾರ್ಮ್ ಕೊಡ್ತೇನೆ. ಎಷ್ಟೋ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹುಷಾರಿಲ್ಲದಿದ್ದರೂ ಕೂಡ ನಾವೇ, ನಮ್ಮ ಬಗ್ಗೆ ನಾವು ಹೇಳಿಕೊಡುವುದಲ್ಲ, ನಮಗೆ ಕೂಡ ಅದರಿಂದ ಸ್ವಲ್ಪ ನಮಗೆ ಸಂಬಳ ಬರ್ತದೆ. ಆ ಸಂಬಳ ಬರಬೇಕಿದ್ರೆ ಮಕ್ಕಳು ಕೂಡ ಬೇಕು. ನಮ್ಮಲ್ಲಿ ಮಕ್ಕಳಿಲ್ಲದ್ರೆ ನಾವು ಬೇರೆ ಕಡೆ ಹೋಗ್ಬೋದು, ಇನ್ನೊಂದು ಕಡೆ ಸಂಬಳ ಸಿಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನನ್ನ ಉದ್ದೇಶ ಇಷ್ಟೇ, ಯಾರು ಶಿಕ್ಷಣ ವಂಚಿತರಿದ್ದಾರೆ, ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೆಯೇ ಸ್ಥಾಪಕರು ಕೂಡ ಅಷ್ಟೇ, ಈಗಿನ ಸಂಚಾಲಕರು ಕೂಡ ಹೇಳುವುದಷ್ಟೇ, ನಾನು ನಿಮ್ಮಲ್ಲಿ ಕೇಳುವುದು ಬೇರೆ ಯಾವುದನ್ನು ಕೇಳುವುದಿಲ್ಲ, ಸ್ಟ್ರೆಂತ್ ಮತ್ತು ರಿಸಲ್ಟ್ ಮಾತ್ರ. ಬಂದಂಥ ಎಲ್ಲ ಮಕ್ಕಳನ್ನು ಪಾಸ್ ಮಾಡಿಸುವಂಥದ್ದು. ನೀವು ಎಷ್ಟೇ 4 ವರ್ಷ ಅಲ್ಲ, 3 ವರ್ಷ ಅಲ್ಲ, ಎಷ್ಟು ವರ್ಷ ಬೇಕಾದರೆ SSLC ಮಾಡಿ ಬಿಟ್ಟವರನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಒಂದು 2 ವರ್ಷದ ಮೊದಲು, 2 ಅಲ್ಲ 3 ವರ್ಷದ ಮೊದಲು ಕುತ್ತಾರಿನ ಒಂದು ಹುಡುಗಿ ಬಂದಿಲ್ಲ. ಪಾಪ ಅವಳು ಬೀಡಿ ಕಟ್ಟಿ ಅವರಿಗೆ ಅಮ್ಮ ಮಾತ್ರ ಇರುವುದು, ಯಾರೂ ಇಲ್ಲ, ಭಾರಿ ಕಷ್ಟದ ಹುಡುಗಿ.
ಅವಳಿಗೆ SSLC ಕೂಡ ಒಳ್ಳೆ ಮಾರ್ಕ್ಸ್ನಿಂದ ಅವಳು ಡೈರೆಕ್ಟ್ ಕೂತು ಪಾಸ್ ಆಗಿದ್ದಾಳೆ. ಆದರೆ ಅವಳಿಗೆ PUC ಓದಬೇಕೆಂಬುದು ನಮ್ಮ ಧನಲಕ್ಷ್ಮಿ ಮೇಡಮ್ ಅವಾಗ ಪ್ರಜ್ಞಾದಲ್ಲಿದ್ದರು, ಜಿಲ್ಲಾ ಪಂಚಾಯತ್ ಮೆಂಬರ್. ಅವ್ರು ಹೇಳಿದರು, ಸರ್ ಇವಳಿಗೆ ಕಾಮರ್ಸೇ ಓದಬೇಕು, ಅವಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನಮ್ಮ ಕೈಯಿಂದ ಕೊಟ್ಟಿದ್ದೇವೆ. ಆದರೆ ಇವತ್ತು ಅವಳು ಒಳ್ಳೆ ಮಾರ್ಕ್ಸ್ ತೆಗೆದು ಡಿಗ್ರಿ ಮಾಡಿ ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದಾಳೆ. ನಾನು ಹೇಳುವಂಥದ್ದು ಇಷ್ಟೇ, ಯಾರು ಕಷ್ಟದಲ್ಲಿದ್ದಾರ ಅವರಿಗೆ ಸ್ಪಂದಿಸಿ. ಆವಾಗಲೂ ಇವರು ಹೇಳ್ತಿದ್ರು ನಮ್ಮ ನಾರಾಯಣ ಕಜ್ಜಿ ಅವರು, ಹಸಿದವರಿಗೆ ಅನ್ನವನ್ನು ನೀಡಬೇಕು, ಹೊಟ್ಟೆ ತುಂಬ ಇದ್ದವರಿಗೆ ಅನ್ನವನ್ನು ನೀಡಿ ಏನು ಪ್ರಯೋಜನ ಇಲ್ಲ, ಅದರ ಬೆಲೆ ಗೊತ್ತಿರುವುದಿಲ್ಲ ಅಂತೇಳಿ. ಯಾರು ಕಷ್ಟದಲ್ಲಿದ್ದಾರ ಅವರನ್ನು ನನ್ನಲ್ಲಿ ಕಳಿಸಿ. ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಬೇಕಾ, ನನಗೆ ಒಂದು ಜಸ್ಟ್ ಫೋನ್ ಮಾಡಿ. ಕೆಲವು ಕಾಲೇಜುಗಳಲ್ಲಿ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್, ಮಾರ್ಕ್ಸ್ ಮತ್ತು ದುಡ್ಡು, ಮಾರ್ಕ್ಸ್ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಆದರೂ ನಿಮ್ಮ ಯಾವುದೇ ಸಮಾಜಮುಖಿ ಕಾರ್ಯಗಳಿಗೆ ನನ್ನದು ಕೂಡ ಬೆಂಬಲ ಇದೆ. ನಾನು ಸೈನಿಕರಿಗೆ ಮತ್ತು ರೈತರಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ನಾವು ಕೂಡ ನಮ್ಮ ಕಾಲೇಜಿನ ವತಿಯಿಂದ ಸಾಧಾರಣ 3 ವರ್ಷದಿಂದ ಬೇಸಾಯದ ಬೆಸುಗೆ ಎಂಬ ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ದೇವೆ. ಅದು ಇವತ್ತು ಜಿಲ್ಲೆಯಲ್ಲೇ ದೊಡ್ಡ ಕ್ರಾಂತಿ ಆಗಿದೆ. ಸ್ಟ್ರೀಟ್ನ ಡಿಗ್ರಿ ಕಾಲೇಜಿನವರು ಇವತ್ತು ದೊಡ್ಡ ಗದ್ದೆ, ಒಂದು 5-6 ಎಕರೆ, ನವೀನ್ ಗಟ್ಟಿಯವರ ನೇತೃತ್ವದಲ್ಲಿ ಪ್ರಾಧ್ಯಾಪಕರಾದಂಥ 5-6 ಎಕರೆ ಜಾಗವನ್ನೇ ತೆಗೆದುಕೊಂಡು ಅಲ್ಲಿ ಕೃಷಿ ಮಾಡುವ ಮಟ್ಟಕ್ಕೆ ಬಂದಿದ್ದೇವೆ. ಅಂದರೆ ಮೊದಲೆಲ್ಲ ಕೃಷಿ ಮಾಡ್ತಿದ್ರು, ಕೇವಲ ಒಂದು ದಿನ ಹೋಗಿ ಕೆಸರಿನಲ್ಲಿ ಆಟ ಆಡಿ ಫೋಟೋ ತೆಗೆದು ಪೇಪರಲ್ಲಿ ಬರೋದು ಮಾತ್ರ. ನಾವು ಹಾಗಲ್ಲ, ಕೃಷಿಕರೇ ಅವರ ಸಂಪೂರ್ಣ ಬಿತ್ತನೆಯಿಂದ ಹಿಡಿದು ನೇಜಿಯನ್ನು ತೆಗೆದು ನಾಟಿ ಮಾಡಿ ಅದನ್ನು ಬೇರ್ಪಡಿಸಿ ನಮ್ಮ ವಿದ್ಯಾರ್ಥಿಗಳೇ ಮಾಡಿಕೊಡ್ತಿದ್ದಾರೆ. ನಾವು ಯಾವುದೇ ಪ್ರಚಾರಕ್ಕೆ ಮಾಡಿದ್ದಲ್ಲ, ಮತ್ತು ಯಾವುದೇ ಒಬ್ಬ ವ್ಯಕ್ತಿಯಿಂದ ನಾವು ಡೊನೇಷನ್ ತೆಗೆದುಕೊಳ್ಳೋದು. ನಾನು ಅದಕ್ಕೆ ತುಂಬ ವಿರೋಧ. ನಮ್ಮ ಕಾಲೇಜಿನಲ್ಲಿ ಆಗುವ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ದೊಡ್ಡ ಗೆಸ್ಟ್ಗಳನ್ನು ಕೂಡ ಕರೆಯುವುದಿಲ್ಲ. ಸಮಯದ 0ದಿಂದ ಬಂದವರು ಯಾರಿದ್ದಾರೆ ಅವರನ್ನು ಮಾತ್ರ ಗೆಸ್ಟ್ ಆಗಿ ಕರೆಯುವಂಥದ್ದು, ಅವರ ಹಿತನುಡಿಗಳನ್ನು ಹೇಳಿಸುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ಗೆಸ್ಟ್ಗಳು ಬಂದಾಗ ನಮಗೆ ದುಡ್ಡು ಕೊಡಲಿಕ್ಕೆ, ನಾನು ಹೇಳೋದು, ನಾವು ದುಡ್ಡಿಗಾಗಿ ಕರೆದದಲ್ಲ, ನಿಮ್ಮ ಅನುಭವಗಳನ್ನು ಮಕ್ಕಳಿಗೆ ಹೇಳಿ. ಅದರಿಂದ ನಮ್ಮ ಯಾವುದೇ ಕಾರ್ಯಕ್ರಮಗಳು ಮಾಡ್ತೇವೆ, ನಿಮ್ಮ ಬೆಂಬಲ ಇದ್ದರೆ ಸಾಕು. ನಮಗೆ ಯಾವುದೇ ರೀತಿಯ ಹಣಕಾಸಿನ ಅಥವಾ ಧನ ಸಹಾಯ ಅಗತ್ಯ ಇಲ್ಲ. ನಿಮ್ಮ ಸಂಘಕ್ಕೆ ನನ್ನಿಂದ ಏನಾಗಬೇಕು ಅದೇ ರೀತಿಯಲ್ಲಿ ನನಗೆ ಶಿವ ಎಂಬವರು ಫೋನ್ ಮಾಡಿದ್ದು. ನನಗೆ ಯಾರು ಅಂತಲೂ ಅವ್ರಿಗೆ ಇಲ್ಲಿ ಬಂದ ನಂತರ ನಾನು ಹೇಳಿದೆ ಮನೆಗೆ ಬರಬೇಕು ನಾನು ಹೇಳಿದೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ರಕ್ತದಾನ ಶಿಬಿರಕ್ಕೆ ನಾನು ಬಂದೇ ಬರ್ತೇನೆ. ಆದರೆ ಅದಕ್ಕಿಂತಲೂ ದೊಡ್ಡ ಕಾರ್ಯಕ್ರಮ ಈ ಸೇನಾನಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ಈ ಸಂಘದವರು ನನಗೆ ಸಹಾಯ ಮಾಡಿದ್ದಾರೆ. ಹಾಗೆ ನನ್ನ ಮಿತ್ರರು ಸಂದೀಪ್ ರವರು ಇದ್ದಾರೆ, ಅವರು ಕೂಡ ತಿರಂಗ ಟ್ರಸ್ಟ್ನಲ್ಲಿ ಇರಬೇಕು. ಅವರಿಗೂ ಬೆಳಿಗ್ಗೆ ಫೋನ್ ಮಾಡಿದೆ, ನಿಮ್ದಿಂದ ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ, ನಾನು ಆ್ಯಕ್ಚುಲ್ ಆಗಿ ನಾನು ಇವತ್ತು ಊರಿಗೆ ಹೋಗಬೇಕಿತ್ತು. ಊರಲ್ಲಿ ಮಧ್ಯಾಹ್ನ ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ ತುಂಗಪ್ಪ ಬಂಗೇರ್ರವರ ನಾಟಕ ಸ್ಪರ್ಧೆ ಇದೆ, ಅಲ್ಲಿ ಕೂಡ ಗೆಸ್ಟ್ ಆಗಿ ನನ್ನ ಊರಿಗೆ ಗೆಸ್ಟ್ ಆಗಿ ಕರೆದಾಗ ಹೋಗದಿದ್ದರೆ ಸರಿಯಾಗುವುದಿಲ್ಲ. ಬೆಳಿಗ್ಗೆನೇ ಹೋಗಬೇಕಿತ್ತು ಬೇರೆ ಕಾರ್ಯಕ್ರಮಗಳು. ಆದರೆ ಈ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಬರಬೇಕು, ನನ್ನಿಂದ ಏನು ಸಹಾಯ ಬೇಕು ಅಂತಹ ಸಹಾಯವನ್ನು ಯಾವತ್ತೂ ಕೂಡ ನೀಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಮತ್ತು ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡಿ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡಿ 1-2 ವಿಚಾರವನ್ನು ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ಹೆಚ್ಚು ಮಾತನಾಡಬಾರ, ಯಾಕೆಂದರೆ ಮಾತನಾಡಲಿಕ್ಕೆ ಅಂತ ಕರೆದಿದ್ದು ಸ್ವಲ್ಪ ಮಾತಾಡ್ತೇನೆ. ನನ್ನ ಮಿಸಸ್ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತಿದ್ಲು. ಬಸ್ಸಲ್ಲಿ ಹೋಗುವಾಗ ಅವಳ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿತ್ತಂತೆ. ಹುಡುಗಿ ಕೂತಾಗ ಆ ಹುಡುಗಿ ದೇವರಿಗೆ ಪ್ರೇಯರ್ ಮಾಡ್ತಾ ಉಂಟಂತೆ. ಯಾಕೆ ನೀನು ಪ್ರೇಯರ್ ಮಾಡ್ತೀಯ ಅಂತ ಕೇಳಿದರೆ, ಒಂದು ದೊಡ್ಡ ಆಂಬುಲೆನ್ಸ್ ಹೋಗ್ತಿತ್ತು, ಅದರಲ್ಲಿ ಲೈಟ್ ಉರಿತಿದ್ದು ನೋಡಿ, ಆಂಬುಲೆನ್ಸ್ ಹೋಗ್ತಿದೆ. ಅದಕ್ಕೆ ಹೇಳಿದ್ರೆ, ಯಾರು ನಿಮ್ಮ ಸಂಬಂಧಿಕರದಲ್ಲಿದ್ದಾರ ಅಂತ. ನನ್ನ ಸಂಬಂಧಿಕರಲ್ಲ, ನಾಳೆ ನನ್ನ ಮನೆಯಲ್ಲಿ ಕೂಡ ಇಂಥ ಒಂದು ಘಟನೆ ಆಗ್ಬೋದು. ಆ ಆಂಬುಲೆನ್ಸ್ನಲ್ಲಿರುವಂತಹ ವ್ಯಕ್ತಿ ಇನ್ನು ದೇವರು ಕಾಪಾಡಲಿ, ಆ ಮನೆಯವರಿಗೆ ಒಂದು ಒಳ್ಳೆ ಸುದ್ದಿಯನ್ನು ಕೊಡಲಿ ಎಂಬುದಾಗಿ ನಾನು ದೇವರವರು ನನಗೆ ಅನಿಸಿದ. ಅವಳು ಹೇಳುವಾಗ ಯಾವುದೋ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡುವಂಥ ಜನರಿದ್ದಾರೆ. 99% ಜನರು ಇವತ್ತು ಯಾರಿಗೋ ಒಬ್ಬರಿಗೂ ನಮ್ಗೆ ಪರಿಚಯನೇ ಇಲ್ಲ ಅಂಥವರಿಗೆ ಪ್ರಾರ್ಥನೆ ಮಾಡುವ ನಮ್ಮ ಮನೋಭಾವನೆಗಳಿದೆ. ಕೇವಲ ಸಮಾಜದಲ್ಲಿ 1-2% ಜನರಿಂದಾಗಿ ಸಮಾಜ ಹಾಳಾಗ್ತಿದೆ. ನಾವು ಅವರಿಗೆ ಹೆದರಿ ಸುಮ್ಮನೆ ಕೂತ್ಕೊಂಡಿದ್ದೇವೆ. ನಾವು ನಿಷ್ಠುರವಾದಿಗಳಾಗಬೇಕು. ಯಾರು ತಪ್ಪು ಮಾಡ್ತಾರ ಅವರನ್ನು ನಾವು ನೇರವಾಗಿ, ಹಿರಿಯರಿಲ್ಲಿದ್ದೀರ, ಹಿರಿಯರು ಕೂಡ ನಾವು ಸುಮ್ಮನೆ ಇರ್ತೇವೆ, ಯಾಕೆಂದರೆ ನಮಗೆ ಯಾಕೆ, ನಾವು ನಿಷ್ಠುರರಾಗಬೇಕಂತೇಳಿ. ಯುವಕರು ದಾರಿ ತಪ್ಪಿದಾಗ ನಾವೆಲ್ಲರೂ ಸೇರಿ ನೀನು ಮಾಡ್ತಿರೋದು ತಪ್ಪು, ಈ ಥರ ಮಾಡಬಾರ್ದು. ಇವತ್ತು ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಮಗಳು ಮಾಡಿದ್ದು ಸರಿ ಅಂತೇಳಿ.
ನಾನು ಹೇಳುವುದು ತಪ್ಪನ್ನು ಆವಾಗಲೇ ನಾವು ತಿದ್ದುವಂಥ ಕೆಲಸವನ್ನು ಸಮಾಜದ ಹಿರಿಯರು ಮಾಡಿದರೆ ಸಮಾಜ ಇನ್ನಷ್ಟು ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಂದ ಅವರಿಗೆ ನಾವು ಇವತ್ತಿನ ರಕ್ತವನ್ನು ನೀಡಲಿಕ್ಕಿದ್ದೇವೆ. ನೋಡಿ, ನೆನಪಿನ ಕಾಣಿಕೆಯನ್ನು ತಿರಂಗ ಟ್ರಸ್ಟ್ನವರು ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಕಿನ್ಯಾ ತಲಪಾಡಿ ಕೋಟೆಗಾರ ಗ್ರಾಮೋಡು ವಿಶ್ವಭಾರತಿ ಟ್ರಸ್ಟ್ ಬೊಕ ಗಣೇಶೋತ್ಸವ ಸಮಿತಿ ಮಲ್ತೊಂದಿತ್ತು ಬೊಕ ಏರ್ಲ ಮಲ್ತೊಂದು ಚಾಲು ಸಾವಿರಾರು ಜವಣಿರಲ್ಲಿರು ಆಂಡಲ ಎತ್ತ ಬಗ್ಗೆ ಎಲ್ಲ ಕಾಳಜಿ ವಹಿಸ್ತಿದ್ರು. ಆಂಡಲ ಸ್ಮಾರ್ಟ್ ಫೌಂಡೇಶನ್ದಾಗಲು ಎಂಕ ಕಳೆದ ರಾಷ್ಟ್ರೀಯ ಮಲ್ತಾರ ಅಂತ ಗೊತ್ತುಜಿ ಅಲ್ಲ ನಿಖಲ ಸಮಾಜ ಸೇವಾ ಬದ್ಧತೆ ಬಗ್ಗೆ ಬೊಕ ರಕ್ತದಾನ ಶಿಬಿರನು ಏರ್ಪಡಿಸಿದ ಬಗ್ಗೆ ಎಂಕ್ ಭಾರಿ ಖುಷಿ ಆಂಡ್ ದಾಯಕ ಪಂಡ ಇನ್ನಿನಿಕಲು ಒಂಜಿ ಜವನಿನ ಏನೆಲ್ಲ ಹೊಸತು ರಕ್ತದಾನ ನೆಕ್ ಶಿಬಿರಗಳು ಎದೊಂಬತ್ತ ನೆತ್ತಿರಿ ಕೊರ್ಪುನ ಧೈರ್ಯ ಕೊರಿಯಂಡ ಪಕ್ಕ ನಿರಂತರ ಒಂಜಿ 10-20 ವರ್ಷ ನೆತ್ತಿರಿ ಕೊರ್ಪಿ ಇಜಿನ ಆಗಲ ಒಂಜಿ ನೆತ್ತಿರಿ ಕೊರಿಯರೆ ಪೋಡಿಗೆ ಅದುಪ್ಪುನ ಗೊತ್ತು ಪೂಜೆ ನೆತ್ತಿರಿ ಕೊರ್ನದಾಲ ಆ ಪೂಜೆ ನಾನಲ್ಲ ಆಗ ಪೋಡಿಗೆ ಅದುಪ್ಪು ನೆತ್ತಿರಿ ಕೊರ್ನದಾಲ ಆಪುಂಡ ನೆತ್ತಿರಿ ಕಮ್ಮಿ ಆಪುಣ ಪಣ್ಣ ಆ ಒಂಜಿ ನಿಟ್ಟಿಡು ಇವ್ಳು ಕೆಲಸ ಮಲ್ಪಲೆ ಯಾನ್ ಸುಮಾರು ಹೆಂಗೆ ನೆನಪುಜ್ಜಿ ವಿಶ್ವಭಾರತಿ ಟ್ರಸ್ಟ್ದಾಗಲ ರಕ್ತದಾನ ಶಿಬಿರ ಆದಿತ್ತು ಐಕ್ಯಾನ್ ಮೆಲ್ಲ ಪೋದು ಖಂಡಿತ ಪೋದು ರಕ್ತ ಕೊರಿ ದಯಪಂಡ ಹೆಂಗೆ ಗೊತ್ತುಜಿ ನೆತ್ತಿರಿ ಕೊರ್ನ ತರತಿರ್ಗುಂಡ ಮಗುರುಂಡ ಅತ್ತೇನ ನೆತ್ತಿರ ದಿಪ್ಪುಜರ ಮಂಜಿ ಪೋಡಿಗೆ ಎತ್ತನು ಅದೆಲ್ಲ 5 ಬೊಕ್ಕ ನಿರಂತರವಾದ ವರ್ಷ 2 ಸಲ ನೆತ್ತಿರಿ ಕೊರ್ಪಣ ಅಂದು ಮಲ್ತೆ ದಾಯಕ ಪಂಡ ಬಂಡ ನೆತ್ತಿರಿ ಒಂಜಿನ ಓಲ ಆದ ಕೃತಕವಾದ ಮಲ್ಪೆರ ಆಪುಜಿ ನಂಗೆ ಅವಕ್ಕೋಸ್ಕರ ನಮ್ಮ ರಕ್ತದಾನ ಶಿಬಿರ ಏರ್ಪಡಿಸೋದು ಒಂಚಿ 250 ml ನೆತ್ತೆರಡು ಡಾಕ್ಟರ್ಸ್ ನಕಲು ಮಸ್ತ್ ನಮ್ನೆದ ಐನು ಡಿವೈಡ್ ಮಲ್ಪೇರು ಪ್ಲಾಸ್ಮಾ ಬೇತೆ ಕೆಂಪು ರಕ್ತ ಕನ್ನ ಬೇತೆ ಬಿಳಿ ರಕ್ತ ಕನ್ನ ಬೇ ಅಂಚ ಮಲ್ತದು ಐನು ಒಂಜಿ ವರಿಯನ ನೆತ್ತಿರ್ದು ಏತೋ ಜನತ ಜೀವ ವರಿಪನ ಕೆಲಸ ಮಲ್ಪೇರು ಈ ನಿಟ್ಟಿಡು ನಿಖಲು ಇನ್ನಿ ಈ ಕಾರ್ಯಕ್ರಮ ಹಂಬುದರ ಅಂಚೆನೆ ವೇದಿಕೆಡು ನಿವೃತ್ತ ಸೈನಿಕರಿಗೆಲ್ಲ ಸನ್ಮಾನ ಮಾಡ್ತಾರೆ ಎಡ್ಡೆ ಕೆಲಸ ನೇಕ್ ಕೊಡೋದು ಅಕ್ಲಿನ ಒಂಜಿ ಯಾನ ಅಭಿನಂದನೆ ಕೊರ್ಪೆ ಅಕ್ಲಿಗ ಅಂಚೆನೆ ಈ ಒಂಜಿ ವೇದಿಕೆಡ ನಾಲ ನಮ್ಮೊಂಜಿ ಯೋಧರಿನ ಒಂಜಿ ಸನ್ಮಾನ ಮಲ್ತೆರು ಒಂಜಿ ಭಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ ಈ ಒಂಜಿ ವೇದಿಕೆಗೆ ಬೊಕ್ಕಲ್ಲಾತ ಒಂಜಿ ಮೆರುಗು ಬತ್ತುಂಡು ಅಂಚೆನೆ ನನ್ನ ದುಮ್ಮುಗ್ಲಾಕ್ಲಿಗೆ ಇಂಚೆನೆ ಒಂಜಿ ಎಡ್ಡೆ ಅವಕಾಶ ತಿಕ್ಕಡು ನನ್ನ ದುಮ್ಮುಗ್ಲ ಈ ಒಂಜಿ ಸಂಸ್ಥೆದ ಪುನರ್ ನನ್ನಾತ ಬೆಳವಣಿಗೆ ಆವಡೆ ಪಂಡು ದೇವಡ ನಟ್ಟೊಂದು 2 ಪಾತ್ರನ ಭಾರಿ ಸಂತೋಷ ಒಂದುಂಡು ಈ ಜೀವವರಿಪುನ ಕೆಲಸಡು ನಮ್ಮ ಪಾತ್ರದಾದ 84 ಜೀವರಾಶಿಲೆಡು ಈ ಮನುಷ್ಯ ಜನ್ಮನೇ ಶ್ರೇಷ್ಠಗೆ ಬೇತೆ ಬೇತೆ ಯೋನಿಲೆಡು ತಿರುಗದು ಕೊನೆತ ಜನ್ಮ ನಮ್ಮ ಮನುಷ್ಯ ಜನ್ಮ ಪುಟ್ಟುನಂಚಿನ ಮನುಷ್ಯ ಕೇವಲ ಇಲ್ಲಗಬೋಡದು ಬೊಡಿದ ಜೋಕ್ಲಿಗೆ ಬೋಡದು ತನ್ನ ಕೇವಲ ಒಂಜಿ ಸೀಮಿತ ಚೌಕಟ್ಟದೊಲೆ ಬದುಕನವು ಮಲ್ಲ ಜೀವನತ್ತೆ ಸಮಾಜಗೂ ಬೋಡಾದು ಬಂಧುಲಿಗೆ ಬೋಡಾದು ದುಃಖೊಡಿತನಕ್ಲಿ ಬೋಡಾದು ಕಷ್ಟೊಡಿತನಕ್ಲಿ ಬೋಡಾದು ಬದುಕುನೇ ನೀವು ಶ್ರೇಷ್ಠವಾಯಿನ ಜೀವನ ಈ ಜೀವನ ಬಂಡ ಮೂಜಿದಿನತ ಬಾಳ್ವೆ ಈ ಮೂಜಿದಿನತ ಬಾಳ್ವೆನೇ ನಮ್ಮ ಸಾರ್ಥಕಗೊಳಿಸವನಿ ನಮ್ಮ ಧರ್ಮ ದಯಬಂಡ ನೇನೆ ನಮ್ಮ ಪಕ್ಕಡೆ ಪರಸ್ಪರ ದ್ವೇಷ ಅಸೂಯೆ ಮತ್ಸರ ಮದ ಅತಂದೆ ವೈಷಮ್ಯದ ಮೂಲಕ ಈ ಜೀವನ ಕಲೆವಣ್ಣಾಂಡ ನಮ್ಮ ಜೀವನ ಬರಡಾಪು ಐಕ ಬೋಡದು ತಿಕ್ಕನಂಚಿನ ಈ ಮನುಷ್ಯ ಜನ್ಮದ ಈ ಅವಧಿನೇ ನಮ್ಮ ಎಡ್ಡೆಂತರಿಗೂ ಉಪಯೋಗ ಮಲ್ಪನವು ನಮ್ಮ ಮನುಷ್ಯನ ಜೀವನ ಸಾರ್ಥಕ ಆಯರೆ ಸಾಧ್ಯ ಉಂಟು ಪಂಡದು ನಿಕಟ ಯಾನೊಂಜಿ ಮನವಿ ಕರಿನ 30 ವರ್ಷದ ಬಕ್ಕ ಈ ಶಿಶು ಮಂದಿರದ ಮೂಲಕ ಅನೇಕ ಸೇವಾ ಚಟುವಟಿಕೆಗಳ ಮಂತನ ಒಂಜಿ ಅನುಭವದ ಆಧಾರದ ಮಿತ್ತು ಯಾನೊಂಜಿ ಬೈಠಕ್ಕೆ ಪೋಯಿನಲ್ಪ ಒಂಜಿ ಘಟನೆ ನಿಂಗೆ ಪಂಡೇರು ಆಂಧ್ರ ಪ್ರದೇಶಡು ಒಂಜಿ ಕೂಲಿ ಕೆಲಸ ಮಲ್ಪನ ಪೊಂಜವು ಒಂಜಿ ಬುತ್ತಿಡೀತು ನುಪ್ಪು ಪತ್ತೊಂದು ಸಾಧ್ಯ ಪೋಂದು ಪುನಗ ಒಂಜಿ ಆಕ್ಸಿಡೆಂಟ್ ಆನಾಗ ಒಂಜಿ ಎಡ್ಡೆ ಜವನಿ ಮಾರ್ಗೋಡು ಬೂರ್ದೆ ಪೊರೆಳಂದುಲ್ಲೆ ಆಂಡಲ ಏರ್ಲಾಯನ ಕೈತರೆ ಪೋಪಿಜಿರು ಈ ಕೂಲಿ ಕೆಲಸ ಮಲ್ಪನ ಪೊಂಜವು ಈ ಆಯನ ತೆರ್ತದು ಕುಲ್ಲದು ಒಂಜಿ ಗಾಡಿಗೆ ಕೈ ಬರ್ತದು ಆಯನ ಆಸ್ಪತ್ರೆಗೆ ಕೊಡೋದು ಪ್ರಯತ್ನ ಮಲ್ಪನಾಗ ಏರ್ಲ ಗಾಡಿನ ಉಂತಾಯಿಜರಿಗೆ ಲಾಸ್ಟಿಗೆ ಒಂಜಿ ರಿಕ್ಷಾದಾಯಿ ಉಂತಾಯಿ ಈ ಪೊಂಜು ತಿರ್ತದು ಮೇಗ ಮತ್ತಿಜ್ಜಿ ನೆತ್ತೆರಿದ ಓಕುಲಿ ಅರಿಯೊಂದುಂಡು ರಿಕ್ಷೋಡು ಲೆತ್ತೊಂದು ಪೋದು ಆಸ್ಪತ್ರೆಗೆ ಲೆತ್ತೊಂದು ಪೋಣಿಗೆ ಅಲ್ಪ ಆಸ್ಪತ್ರೆಗೆ ಲೆತ್ತೊಂದು ಪೋಯಿ ಕೂಡಲೇ ಆಸ್ಪತ್ರೆ ಡಾಕ್ಟರ್ ನಕ್ಕಲ ಸಿಬ್ಬಂದಿಲ್ಲ ಬರ್ತದೆ ಉಲಾಯಿ ಲೆತ್ತೊಂದು ಪೋಯಿರು ಪೇಷಂಟನ್ನು ಅಲ್ಪ ರಿಕ್ಷದ ಬಾಡಿಗೆ ಕೊರಿಯರೆ ಈ ಪೊಂಜೋಡ ಕಾಸಿಚ್ಚಿ ಈ ಪೊಂಜೋಡ ಒಂಜಿ ಕರಿಮನಿ ಇತ್ತು ಈ ಕರಿಮನಿ ತೆತ್ತದು ರಿಕ್ಷಾದ ಕೊರಂಡಿಗೆ ಅವಾಗ ರಿಕ್ಷಾದಾರ ಕೇಂದ್ರರಿಗೆ
ಇತ್ತ ಪತ್ತನ ಪೇಷಂಟ್ ಈರಿ ಕಡಿಮಲ್ಲಿ ಕೊರೆ ಕಾರಣದಾದ ಅಂದು ಅವ್ರು ಪಂಡ ಯಾನು ಸಾಮಾನ್ಯ ಬಡವಿದಿ ಒಂದು ಕೆಲಸಕ್ಕೆ ಹೋಗ್ನಾರೆ అంటే ఎండ కొరియర కాసిచ్చి అంచాదు ఈ జీవన ఒరిపోన ನಮ್ಮ ಧರ್ಮ ಎಲ್ಲ ಎಂಕೆಲ್ಲ ಈ ಪರಿಸ್ಥಿತಿ ಬರಿಯರ್ಯಾರು ಐಕ್ ಒಡದೇನಿ ಎನ್ನ ಕಾಸಿಜ್ಜ అనేది ಕರಿಮನ್ ದೆತ್ತೊನ್ನೆ ಬೊಕ್ಕ ಕಾಸು ಕೊರ್ತು ಬೊಕ್ಕ ಇರ್ನ ಕರಿಮನೆ ಅನ್ನು ಪಿರದೆತ್ತೊನ್ವೆ ಅಂದು ಈ ರಿಕ್ಷಾ ಪಂಡ ಅಪ್ಪ ಇದು ದಾದ ಸಂಬಂಧ ಅನ್ಕೆ ಎನ್ನಾಗ ಈ ಪೊಂಚ ಮನೆಗೆ ಎಂಕೆಲ್ಲ ಸಂಬಂಧ ಅತ್ತೆ అంటే ಒಂದು ಜೀವನ ಒರಿಪೈರ ಬಡ್ದಿನ ಪ್ರಯತ್ನ ಅಂಚಿನ ಸೇವೆ ಮಲ್ಪುನ ಜನಕುಲು ಈ ಪ್ರಪಂಚಡು ಅನೇಕ ಜನಗಳಿರು ನಮ್ಮ ಮಾತ ಜನಕುಲಿನ ಮೇಲ್ನೋಟ ವಾಯಡ್ಡೆತ್ತು ಬಿಯಡ್ಡೆತ್ತು ಆನ ಬಗ್ಗೆ ಟೀಕೆ ಟಿಪ್ಪರಿ ಮಲ್ಪ ವಿನಃ ಈತ మీరు సార్ పల్లెకని ఓను సమస్య ఉండ ఆ సమస్యను బగేరిసాడు పంచాయతీ మెంబర్ సరిజ్జి ఆయా సరిಜ್ಜಿ ಅಧ್ಯಕ್ಷ ಸರಿಜ್ಜಿ ಒಟ್ಟಿಗೂ ನಮ್ಮ ಸರಿಜ್ಜಿಂದೇ ಪನ್ಪುನೇಟೆ ನಮ್ಮ ಸಮಯನು ಕಳೆಯುವ ವಿನಃ ಸರಿಜ್ಜಂದಂತ ಮೂಲ ಉದ್ದೇಶದಾದ ಅನ್ನು ಪಂಡದು ಅನ್ನು ವಿಮರ್ಶೆ ಮಲ್ಬೋದು ಇತ್ತೆ ಸಾರ್ ಪಣ್ಣಂಚಿನ ಕೆಲವು ವಿಚಾರ ಎಂಕ ಬಾರಿ ಮನಸ್ಸಿಗೆ ಹಿಡಿತಾನೆ ಯಾನ್ನ ಒಂಜಿ ರೈತೆ ಇನ್ನಿಲ್ಲ ಒಂಜಿ ತರಕಾರಿ ಮಲ್ದ ದಿನೊಟ್ಟು ಎಲ್ಪ ಕೊಡಪನ ನೀರನ್ನು ತರಕಾರಿಗೆ ಮೈತದ ಕಾಂಡು ಬರ್ಪುನೆ ಪಂಡ ಕೇವಲ ನಮ್ಮ ಪ್ಯಾಂಟ್ ಬಾರ್ದು ಶರ್ಟ್ ಬಾರ್ದು ಮಲ್ಲ ಜನತಲಕ ವೇದಿಕೆ ಇಡ್ಬೋಪುನ ಮಲ್ಲ ವಿಷಯ ಅವು ವೇದಿಕೆ ಯಾರು ಮಲ್ಲ ದುಡ್ಡು ಕೊರನ ಏರಿಗಳ ವೇದಿಕೆ ತಿಕ್ಕೊಂಡು ಅವು ಅತ್ತು ನಮ್ಮ ಸಾಮಾನ್ಯ ಕೃಷಿತ ಬಗ್ಗೆಲ್ಲ ನಂಗೆ ಆಸಕ್ತಿ ಬೋಡು ಸಾಮಾನ್ಯ ರೈತ ಅದು ನಮ್ಮ ಓವೆನು ಮಲ್ಪೋಡ ಅವೇನು ಪ್ರಾಮಾಣಿಕವಾದ ಮಲ್ತಂಡ ಈ ಭೂಮಿ ಹಿಡಿತಾರ ಪಂಡಿ ಯೋಧರಿಲ್ಲ ರೈತರಿಲ್ಲ ಇರು ಸನ್ಮಾನ ಮಲ್ಪೇರ ಅವು ನಿಜವಾದ ದೇವರನ ಪೂಜೆಯನ್ನು ಯೋಧರು ತನ್ನ ಜೀವನನು ಮುಡಿಪಾದದಿದು ಬುಡಿದ ಜೋಕ್ಲೇನು ಮರೆತದು ಕುಟುಂಬನು ಮರೆತದು ನಮ್ಮ ಇದು ಸುಕೋಟು ಪೋಡನಾಂಡ ಅಕಲು ಗಡಿಟ್ಟು ಅಕಲು ಏತು ಕಷ್ಟುಡು ಅಕಲು ಪರಿಸ್ಥಿತಿನ ನಿಭಾಯಿಸಿದಲ್ಪ ನಮ್ಮನ್ನು ಗಡಿ ರಕ್ಷಣೆ ಮಲ್ಪೇನು ಪಂಡ ಐನು ಒಂಜಿಗಳಿಗೆ ದಿನೊಟ್ಟು ನಮ್ಮ ಎನ್ನಂಡ ನಮ್ಮ ಸುಖಕ್ಕೂ ಪೂರ ಕಾರಣ ಗಡಿಟ್ಟು ಯೋಧರು ಕಾಪು ನೀಡಿದಾದ ಮಾತ್ರ ನಮ್ಮ ಈ ಸುಖ ಸಂಪತ್ತು ಈ ನಮ್ಮ ಭೋಗ ಜೀವನಡು ಮರೆಯರ ಸಾಧ್ಯ ಅಂಚಾದು ಯೋಧರನ್ನ ರೈತರನ್ನ ನಂಗೆ ಅನ್ನ ಕೊರಪನ ರೈತೆಲ್ಲ ಅಂಚೇನಿ ಆಯತನ್ನ ಕಷ್ಟ ಕಾಯನು ಬಿಡ್ದು ಈ ರೈತೆ ಬೆಂದಂಡ ಮಾತ್ರ ಅರಿಯಾವು ಇನ್ನಿತ್ತ ಪರಿಸ್ಥಿತಿ ಒಂಜಿ ಮುಡಿ ಅರಿಯಾವಡ್ಡ ಮೂಜಿ ಮುಡಿ ಅರಿ ಖರ್ಚು ಮಲ್ತನ ಮಾತ್ರ ಒಂಜಿ ಮುಡಿ ಅರಿಯ ಸಾಧ್ಯ ಉಂಟು ಅಂಚಾದ ಯೋಧರ್ಲ ರೈತರ್ಲ ಈ ದೇಶಡು ಅಕ್ಲಿ ಪ್ರಾಧಾನ್ಯ ಆದತ್ಯ ಕೊರಡು ಪಂದು ಬೇರ್ಪನ್ನ ಪಾತೆರ ಎನ್ನ ಮನಸ್ಸಿಗೆ ಬಾರಿ ಹಿತ ಅಂಡ್ರಿ ಅಂಚೆನೆ ನಿಕ್ಕುಲ್ ಮನ್ಪುಣ ರಕ್ತದಾನ ಶಿಬಿರ ನಿಕ್ಕಲ ಶರೀರಗಳ ಸುಖ ಹಾಕೊಂಡು ಬೊಕ್ಕೊರೆಗಲ ಐಟು ಉಪಕಾರ ಹಾಕೊಂಡು ಏನು ಒಂಜಿ ತಿರಂಗ ನಮ್ಮ ಸ್ಮಾರ್ಟ್ ಫೌಂಡೇಶನ್ನ ಎನ್ನ ಮಿಗ್ಗೆಲ್ಲಡ ಒಂಜಿ ಪಾತೆರ ಪಂಪೆ ಇತ್ತ ಸಾರು ಪಂಡೇರಿ ಮದಿನಿಂಗಿದವಳು ಮದಿಮೆದವಳು ಇಲ್ಲೋಕಿಲ್ದವಳು ಬೊಜ್ಜದವಳು ಪೂರ ನಮ್ಮ ಮದ್ಯಪಾನ ಮಲ್ತದ್ದು ಕೇಕೆ ಪಾಡು ನಲಿಪು ಅಂದು ಅಡ ದಯದೀದು ಪಂಪೆ ಎಂಗಲ್ನ ತಿರಂಗ ಟ್ರಸ್ಟ್ದ ಜೋಕುಲು ಜವನಿಯರು ನೇಕು ಭತ್ತ ವಿರುದ್ಧವಾದ ಒಂಜೆಡ್ಡೆ ದೀಕ್ಷೆ ನಿಂದಿಕಲು ದೇತನು ಎಂಕುಲ ಅದು ಮಲ್ಪುಜ ಎಂಕಲ್ನ ಇಲ್ಲಲ್ಲ ಮಲ್ಪುಜ ಎಂಕುಲ ಅಂಚನಿಕಲು ಭಾಗವಹಿಸುಜ ಏರಾಲ್ನ ಮಂತೆರಡ ಅಕಲಿಗೆ ಸಮಾಧಾನಡು ಅಕಲಿನ ಟೀಕೆ ಮಲ್ಪಂದೆ ಒಂಜೊಂಜಿ ವ್ಯಕ್ತಿನೇ ನಮ್ಮ ದೇಶಗೋಸ್ಕರ ನಮ್ಮ ಧರ್ಮಗೋಸ್ಕರ ನಮ್ಮ ಎಡ್ಡೆ ಸಂಸ್ಕೃತಿಗೋಸ್ಕರ ಬದುಕೆರೆಗಳು ಪ್ರೇರಣೆ ಕೊರ್ಪನ್ ಪಂಡದು ನಿಕುಲು ಇನಿ ಸಂಕಲ್ಪ ಮಲ್ತಾರನಾಂಡ ನಿರ್ದುಮಿತದ ಎಡ್ಡೆ ಶ್ರೇಷ್ಠ ಕಾರ್ಯ ಓಲಜ್ಜಿ ದ್ವೇ ದೇವರ ಮೆಚ್ಚುನ ಕೆಲಸ ಅದು ಪಂಡದು ನಿಖಲಿಗೆ ಒಂಜಿ ಅನ್ನೆ ಅದು ನಿಖಲಿಗೆ ಅನ್ನ ಒಂಜಿ ಆತ್ಮೀಯವಾದ ಒಂಜಿ ಸಲಹೆ ಸೂಚನೆ ಕೊರ್ಪೆ ನಿಕುಲು ಒರೋಣೆಂದಿನ ಕಡಿಮೆ ಮಲ್ಪಾರ್ದತ್ತೆ ಅನ್ನ ನಿಧಾನವಾದ ಇಂಚಿನ ದುಷ್ಟತ್ವ ಗುಣ ಬಲಿಯಾಪನ ಬೊಡ್ಚಿ ದಯಬಂಡ ಸಾಮೂಹಿಕವಾದ ನಮ್ಮ ದುಶ್ಚಟಗೂ ಬಲಿಯಾಂಡ ನಮ್ಮ ಜೋಕುಲೆಯನ್ನು ತೂದು ಕಲ್ಪನೆ ಸಾಧ್ಯ ಪಂಡಿತ್ ಸಾರ್ ಪಂಡೇರಿ ಅಂಚಾದು ಎಡ್ಡೆಡ್ಡೆ ಕೆಲಸ ಮಲ್ಪುಗ ನಮ್ಮ ಒಟ್ಟಿಗೆ ಎತ್ತದು ಸುರೇಶ್ ಆಲೂರು ಪಲ್ಲೆಕ್ಕ ಕಿನ್ನೆಯ ತಲಪಾಡಿ ಕೊಂಡನ ಪಂಡ ಒಂದು ತಲಪಾಡಿ ಕ್ಷೇತ್ರದ ಮೂಜಿ ಗ್ರಾಮದ ಒಂದು ದೇವರಿಗೆ ಸಂಬಂಧಪಟ್ಟ ಜಾಗೆ ಅಂಚಾದು ನಾವು ಮಾತ ನಮ್ಮಲ್ಲಿ ತನ್ನ ಭೇದ ಭಾವನೆ ಅಭಿಪ್ರಾಯ ವ್ಯಕ್ತವಿಸ ಬರಿಕದಿದ್ದು ನಾವು ಮಾತ ಸಹೋದರರು ಒಂಜಾದ್ರಿ ಎಡ್ಡೆಡ್ಡೆ ಕೆಲಸಕ್ಕೆ ಮಾತ ಪುಗೆಲು ಕೈಗೆ ಕೈ ಕೊರ್ದು ಜೋಡಿಸಾದ್ರೆ ದುಂಬುದ ದಿನಗಳಿಗೆ ನಮ್ಮ ಒಟ್ಟಾಪನಂಚಿನ ಬಾರಿ ಅವಶ್ಯಕತೆ ಉಂಡು ಪಂಡಿತು ಈ ಅವಕಾಶನ ಕೊರನಂಚಿನ ಟ್ರಸ್ಟ್ದ ಮಾತಿನಿಲ್ಲ ಎನ್ನ ಧನ್ಯವಾದನು ಸಮರ್ಪಿಸದೆ ಈ ಪಾತ್ರ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು ಅಥವಾ ಟಿವಿಯಲ್ಲಿ ಇರ್ಬೋದು ನಾವು ಕೇಳ್ತಾ ಇರ್ತೇವೆ ಅಥವಾ ನೋಡ್ತಾ ಇರ್ತೇವೆ ಹೀಗೆ ಇಂಥ ಒಂದು ವ್ಯಕ್ತಿಗಳಿಗೆ ರಕ್ತ ಅಗತ್ಯ ಇದೆ, ಇಂಥ ಗ್ರೂಪ್ ಇದೊಂದು ಅಗತ್ಯ ಇದೆ ಅಂತ ಹೇಳಿ ನಾವು ಸಾಕಷ್ಟು ನಮಗೆ ಮೆಸೇಜಸ್ ಬರ್ತಾ ಇರ್ಬೋದು. ಈಗ ಒಂದೊಂದು ಪಾರ್ಟಿಯವರು ಇರ್ಬೋದು ಅಥವಾ ಕೌನ್ಸಿಲರ್ ಇರ್ಬೋದು, ಪಂಚಾಯತ್ ಮೆಂಬರ್ಗಳಿರ್ಬೋದು, ಅವರೆಲ್ಲ ಒಂದೊಂದು ಹತ್ರ ಮನೆಯವರೊಟ್ಟಿಗೆ ಆಗಲಿ ಎಲ್ಲರೊಟ್ಟಿಗೆ ಕೇಳಿಕೊಂಡು ಹೀಗೆ ಅಗತ್ಯ ಇದೆ, ನಿಮ್ಮಲ್ಲಿ ಯಾರಾದ್ರೂ ಇದ್ದಾರಾ ರಕ್ತದಾನ ಮಾಡಲಿಕ್ಕೆ ರೆಡಿ ಇದ್ದಾರಾ ಅಂತೆಲ್ಲ ಕೇಳುವಾಗ ನಿಮ್ಮಂಥ ಒಂದು ಯುವಕರ ಸಂಘ ಮುಂದೆ ಬಂದು ಒಂದು ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀರಿ, ಅದಕ್ಕೊಂದಷ್ಟು ಜನರನ್ನು ಕರ್ಕೊಂಡಿದ್ದೀರಿ, ಅವರ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹೀಗೆ ರಕ್ತದಾನ ಮಾಡೋದ್ರಲ್ಲಿ ನಮಗೇನು ತೊಂದರೆ ಆಗುದಿಲ್ಲ, ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಅಥವಾ ಕೊರತೆ ಬರುವುದಿಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಉಪಕಾರ ಆಗ್ತದೆ ಎಂಬುದನ್ನೆಲ್ಲ ನೀವು ತಿಳಿಸಿದಲ್ಲಿ ನಮಗೆ ಭಾರಿ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ಒಂದು ನಮ್ಮ ಸರ್ ವಿಠಲ್ ಸರ್ ಅವರು ಹೇಳಿದ ಹಾಗೆ ಒಬ್ಬರು ಒಂದು ರಕ್ತದಾನ ಮಾಡಿದಲ್ಲಿ ಒಂದಷ್ಟು ಜನರಿಗೆ ಅದು ಉಪಕಾರ ಆಗ್ತದೆ. ಯಾಕೆ ಹೇಳಿದರೆ
ಅದರಲ್ಲಿ ಈಗ ತಾವು ಹೇಳಿದಾಗೆ ಪ್ಲಾಸ್ಮಾ ಅಂತ ಇದೆ ಅಥವಾ ಪ್ಲೇಟ್ಲೆಟ್ ಅಂತ ಇದೆ, ಬರೀ HB ಅನ್ನು ತೆಗಿತೇವೆ. ಹಾಗೆ ಒಂದು ಗ್ರೂಪ್ ಅದನ್ನು ಡಿವೈಡ್ ಮಾಡ್ತೇವೆ. ನಾವು ಒಂದು ಯೂನಿಟ್ ನಾವು ಬ್ಲಡ್ ಒಬ್ಬರಿಗೆ ದಾನ ಮಾಡಿದ ಕೂಡಲೇ ಒಂದು ಯಾರು ಅದರ ಉಪಯೋಗವನ್ನು ಪಡ್ಕೊಳ್ತಾರೆ ಆ ಕುಟುಂಬಕ್ಕೆ ಉಂಟಲ್ಲ, ನೀವು ಯಾರು ದಾನ ಮಾಡ್ತೀರಿ ಅವರು ದೇವರಿದ್ದಾಗೆ. ಯಾವುದೇ ಒಂದು ವ್ಯಕ್ತಿ ಒಂದು ರಕ್ತದಾನ ಮಾಡಿದ್ರು ಅದು ಯಾವ ಕುಟುಂಬದವರು ಅದರ ಉಪಯೋಗವನ್ನು ಪಡ್ಕೊಳ್ತಿದ್ದಾರೆ ಅವರು ಯಾವತ್ತೂ ನಿಮಗೆ ನಿಮ್ಮನ್ನು ಯಾವತ್ತೂ ಅವರು ಥ್ಯಾಂಕ್ಫುಲ್ ಆಗಿರ್ತಾರೆ ನಿಮಗೆ. ಮತ್ತೆ ಈಗಾಗಲೇ ನಮ್ಮ ಸ್ಮಾರ್ಟ್ ಫೌಂಡೇಶನ್ ಅವರು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆಯ ಹೊರಟಿಗೆ ನಮ್ಮೊಟ್ಟಿಗೆ ಬಂದು ಮಾತಾಡಿ ಆಲ್ರೆಡಿ ಈಗ ಬರುವ ತಿಂಗಳಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಒಂದು ದಿವಸ ಹಮ್ಮಿಕೊಳ್ಳಲಿಕ್ಕೆ ಅವರು ತಯಾರಾಗಿದ್ದಾರೆ. ಅವರದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀರಿ, ನಾವು ಭಾರಿ ಖುಷಿ ಆಗ್ತದೆ. ಹಾಗೆ ನಿಮ್ಮ ಇನ್ನೂ ಇರುವ ಪ್ರತಿಯೊಂದು ವರ್ಷಗಳಲ್ಲಿ ಆಗಲಿ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಗಳು ನೀವು ಹಮ್ಮಿಕೊಳ್ತೀರಿ ಅದಕ್ಕೆಲ್ಲ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ನಾನು ಶಿಶು ಮಂದಿರವನ್ನ ಕಟ್ಟಿ ಬೆಳೆಸ್ತಿರ್ತಕ್ಕಂಥ ನಮ್ಮೆಲ್ಲರ ಆದರಣೀಯ ನಾರಾಯಣನಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಕೈ ಚಪ್ಪಾಳೆ ಧನ್ಯವಾದ ಅರ್ಪಿಸುತ್ತೇವೆ.